आधी घंटे स्टार्ट ಆಗ್ತದೆ ಮಾತು ಬರ್ತೀವಿ ಹಲೋ ಪೂರ ವರ್ಷ ಬರೀ ಆधी ಗಂಟೆಗೆ ರನ್ನಿಂಗ್ ಮತ್ತೆ ತಗೊಂಡು ಹೆಚ್ಚಿನ ಮಾತುಗಳಿಗೆ ಇದರ ವತಿಯಿಂದ ನಡೆಯುತ್ತಾ ಇರತಕ್ಕಂತಹ ಆಳ್ವಾ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೋಸ್ಕರವಾಗಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯ CH ಕೋಚಣ್ಣರೈ ಪ್ರಾಂಗಣದ GL ಆಚಾರ್ಯ ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡಿರತಕ್ಕಂಥ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಮತ್ತು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಒಂದು ಸಣ್ಣ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಎಲ್ಲ ಗಣ್ಯಾತಿ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕೆ ಇರತಕ್ಕಂಥವರು ಶ್ರೀ ಅಶೋಕ್ ಕುಮಾರ್ ರೈ, ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಉದ್ಘಾಟಕರಾಗಿ ನಮ್ಮ ಜೊತೆಗೆ ಇರತಕ್ಕಂಥವರು ಶ್ರೀ ನಳಿನ್ ಕುಮಾರ್ ಕಟೀಲು, ಮಾಜಿ ಸಂಸದರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಅದೇ ರೀತಿಯಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗೌರವಾನ್ವಿತ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಮೋಹನ ಆಳ್ವಾ ಅವರು, ಬಾರ್ಕೂರು ಮಹಾಸಂಸ್ಥಾನದ ಪರಮಪೂಜ್ಯ ಸ್ವಾಮೀಜಿಗಳಾದಂತಹ ಶ್ರೀ ಡಾಕ್ಟರ್ ಸಂತೋಷ್ ಗುರೂಜಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಸಂಜೀವ ಮಠಂದೂರು, ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಭಂಡಾರಿ, ಶ್ರೀ ಕಿಶೋರ್ ಕುಮಾರ್ ಬುಟ್ಯಾಡಿ, ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ್, ಶ್ರೀಮತಿ ಸ್ಟೆಲ್ಲಾ ವರ್ಗೀಸ್, ಶ್ರೀ ಅರುಣ್ ನಾಗೇಗೌಡ, ಶ್ರೀ ನವೀನ್ ಕುಮಾರ್ ಭಂಡಾರಿ, ಶ್ರೀಮತಿ ವಿದ್ಯಾ ಕಾಳೆ, ಶ್ರೀ ನಾಗರಾಜ್ ವಿ KAS, ಶ್ರೀ ವಿಷ್ಣು ಪ್ರಸಾದ್, ಶ್ರೀ ಈಶ್ವರ ಭಟ್ ಪಂಜಿಗುಡ್ಡರ್, ಹರಿಕೃಷ್ಣ ಪಾಣಾಜೆ, ಡಾಕ್ಟರ್ ಶಶಿಧರ ಕಜೆ, ಡಾಕ್ಟರ್ H ಮಾಧವ್ ಭಟ್, ಡಾಕ್ಟರ್ AK ರೈ, ಶ್ರೀ ಕಡೆಮಜಲು ಸುಭಾಷ್ ರೈ, ಶ್ರೀ ಕರುಣಾಕರ ರೈ, ಶ್ರೀ ಝೇವಿಯರ್ ಡಿ ಸೋಜಾ, ಶ್ರೀ ಚಂದ್ರಹಾಸ ರೈ, ಶ್ರೀ ಜಯಂತ್ ನಡುಬೈಲು, ಶ್ರೀ ಸೇಸಪ್ಪ ರೈ ರಾಮಕುಂಜ, ಡಾಕ್ಟರ್ ಶ್ರೀಧರ್ ನಾಯಕ್, ಶ್ರೀ IK ಬುಳ್ವಾರ್, ಶ್ರೀ ನಲ್ಕ ಗೋಪಾಲಕೃಷ್ಣ ಆಚಾರ್, ಶ್ರೀ ನಾರಾಯಣ ರೈ ಕುಕ್ಕುವಳ್ಳಿ, ಶ್ರೀ ರವೀಂದ್ರ ಶೆಟ್ಟಿ ನುಳಿಯಾಲು, ಶ್ರೀ ಜಗಜೀವನ್ ದಾಸ್ ರೈ, ಶ್ರೀ ಚಂದ್ರಹಾಸ್ ಶೆಟ್ಟಿ, ಶ್ರೀ NK ಜಗನ್ನಿವಾಸ ರಾವ್, ಶ್ರೀ ಭಾಸ್ಕರ್ ಬಾರಿಯ, ಶ್ರೀ ಜಯರಾಜ್ ಭಂಡಾರಿ, ಶ್ರೀಮತಿ ವಿದ್ಯಾಗೌರಿ, ಶ್ರೀ ಸವನೂರು ಸೀತಾರಾಮ ರೈ ಅಧ್ಯಕ್ಷರು, ನಮ್ಮ ಆಳ್ವಾಸ್ ನುಡಿಸಿರಿ ವಿರಾಸತ್ ಘಟಕ ಪುತ್ತೂರು. ಇದರ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪುರಂದರ ಭಟ್, ಕಾರ್ಯದರ್ಶಿಯಾಗಿರುವ ಡಾಕ್ಟರ್ ರಾಜೇಶ್ ಬಿಜ್ಜಂಗಳ, ಕೋಶಾಧಿಕಾರಿಯಾಗಿರ್ತಕ್ಕಂಥ ಶ್ರೀ ಐತಪ್ಪ ನಾಯಕ್, ಹಾಗೆಯೇ ಸಂಚಾಲಕರಾಗಿರುವ ರೆವರೆಂಡ್ ವಿಜಯ್ ಹಾರ್ವಿನ್, ಇವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೇರಿರ್ತಕ್ಕಂಥ ಎಲ್ಲ ಪುತ್ತೂರಿನ ಸಹೃದಯ ಮನಸ್ಸುಗಳಿಗೆ ವಂದಿಸುತ್ತಾ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯೊಂದಿಗೆ ಈ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾರೆ ಆಳ್ವಾ ಸಾಂಸ್ಕೃತಿಕ ತಂಡದ ವಿದ್ಯಾರ್ಥಿಗಳು. ಆಳ್ವಾ ಸಾಂಸ್ಕೃತಿಕ ತಂಡದ ವಿದ್ಯಾರ್ಥಿಗಳಿಗೆ 2 ಹಾಡುಗಳನ್ನು ಹಾಡ್ತಾರೆ. ಒಂದು ಕಾಲೇ ವರ್ಷತು ಪರ್ಜನ್ಯ ಎನ್ನುವಂಥ ಒಂದು ಹಾಡು, 2 ಮಹಾತ್ಮ ಗಾಂಧೀಜಿಯವರಿಗೆ ಅತ್ಯಂತ ಇಷ್ಟದ ಹಾಡು ನಿಮಗೆ ಗೊತ್ತಿರುವಂಥದ್ದು ವೈಷ್ಣವ ಜನತೋ, ಅದರ ಕನ್ನಡ ಅವತರಣಿಕೆ ಪರಹಿತ ಬಯಸು ಮನದ ಒಳಗೆ. विधिवी सस्यशालिनी देशो
महिमहिषाः स्वस्ति प्रजाभ्यः परिपालयन्ताम् न्यायेन मार्गेण महिमहिषाः सर्वे जनेभ्यः शुभमस्तु नित्यम् लोकाः समस्ताः सुखिनो भवन्तु सर्वे जनेभ्यः शुभमस्तु नित्यम् लोकाः समस्ताः सुखिनो भवन्तु मगमपमादपदनिद దని సాని దపమగప దని సాని దపమగమ పమరే రామ సర్వే భవంతు సుఖినః సర్వే సంతు నిరామయాః సర్వే భద్రాణి పశ్యంతు మా కశ్చిత్ దుఃఖభాగ్ భవేత్ సర్వే భవంతు సుఖినః सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् मा कश्चित् दुःखभाग् भवेत् ಬಯಸು
ಆಳ್ವ ಸಾಂಸ್ಕೃತಿಕ ವೈಭವದ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನಮ್ಮ ಜೊತೆಗಿರುವಂಥವರು ಮಾಜಿ ಸಂಸದರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲು ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸ ಡಾಕ್ಟರ್ ಸಂತೋಷ್ ಗುರೂಜಿ ಬಾರ್ಕೂರು ಮಹಾಸಂಸ್ಥಾನದ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಫಲಪುಷ್ಪಗಳನ್ನು ಅರ್ಪಿಸ್ತಾ ಇದ್ದಾರೆ. ಉದ್ಘಾಟಕರಾದ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇವತ್ತಿನ ಆಳ್ವ ಸಾಂಸ್ಕೃತಿಕ ವೈಭವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥವರು ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಎಲ್ಲ ವೇದಿಕೆ ಮೇಲಿರತಕ್ಕಂಥ ಗಣ್ಯರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ದೀಪ ಪ್ರಜ್ವಲನದ ಮುಖಾಂತರವಾಗಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಎಲ್ಲ शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरुत्वं कल्याणम् आरोग्यं धनसम्पदः ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಮಾಜಿ ಶಾಸಕರು ಪುತ್ತೂರು ಶ್ರೀ ಸಂಜೀವ ಮಠಂದೂರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾರೆ. ಪುಸ್ತಕ ಗೌರವವನ್ನು ನೀಡಿ ಗೌರವಿಸ್ತಾರೆ. ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಮಾಜಿ ಶಾಸಕರು ಪುತ್ತೂರು ಅವರಿಗೆ, ಶ್ರೀ ಮಲ್ಲಿಕಾ ಪ್ರಸಾದ್ ಭಂಡಾರಿ ಮಾಜಿ ಶಾಸಕರು ಪುತ್ತೂರು, ಶ್ರೀ ಕಿಶೋರ್ ಕುಮಾರ್ ಬುಟ್ಯಾಡಿ ವಿಧಾನ ಪರಿಷತ್ತಿನ ಸದಸ್ಯರು, ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ್ ಅಧ್ಯಕ್ಷರು ನಗರಸಭೆ ಪುತ್ತೂರು, ಶ್ರೀಮತಿ ಸ್ಟೆಲ್ಲಾ ವರ್ಗೀಸ್ ಸಹಾಯಕ ಆಯುಕ್ತರು ಪುತ್ತೂರು, ಶ್ರೀ ಅರುಣ್ ನಾಗೇಗೌಡ ಡಿವೈಎಸ್ಪಿ ಪುತ್ತೂರು, ಶ್ರೀ ನಳಿನ್ ಕುಮಾರ್ ಭಂಡಾರಿ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತ್ ಪುತ್ತೂರು, ಶ್ರೀಮತಿ ವಿದ್ಯಾ ಕಾಳೆ ನಗರಸಭಾ ಆಯುಕ್ತರು ಪುತ್ತೂರು, ಶ್ರೀ ನಾಗರಾಜ್ ವಿ ಕೆಎಎಸ್ ತಹಸೀಲ್ದಾರರು ಪುತ್ತೂರು, ಶ್ರೀ ವಿಷ್ಣು ಪ್ರಸಾದ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು, ಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಶ್ರೀ ಮಂಜುನಾಥ್ ನಾಯಕ್ ಸಚಿನ್ ಟ್ರೇಡರ್ಸ್ ದರ್ಬೆ ಪುತ್ತೂರು, ಶ್ರೀ ಕೇಶವ ಪ್ರಸಾದ್ ಮುಳಿಯ ಗೋಲ್ಡ್ ಮತ್ತು ಡೈಮಂಡ್ಸ್ ಪುತ್ತೂರು, ಶ್ರೀ ಕೇಶವ ಅಮ್ಮೈ ಮಾಲಕರು SRK ಲ್ಯಾಡರ್ಸ್ ಪುತ್ತೂರು, ಶ್ರೀ ಗೋಪಾಲಕೃಷ್ಣ ಭಟ್ ದ್ವಾರಕ ಕಾರ್ಪೊರೇಷನ್ಸ್ ಪ್ರೈವೇಟ್ ಲಿಮಿಟೆಡ್, ಶ್ರೀ ಬಲರಾಮ ಆಚಾರ್ಯ GL ಆಚಾರ್ಯ ಜ್ಯುವೆಲ್ಲರಿ ಪುತ್ತೂರು, ಡಾಕ್ಟರ್ ಸುರೇಶ್ ಪುತ್ತೂರಾಯ ವೈದ್ಯಾಧಿಕಾರಿ ಮಹಾವೀರ ಆಸ್ಪತ್ರೆ ಪುತ್ತೂರು, ಶ್ರೀ ಹೇಮನಾಥ್ ಶೆಟ್ಟಿ ಅಧ್ಯಕ್ಷರು ಬಂಟರ ಸಂಘ ಪುತ್ತೂರು, ಶ್ರೀ ಜೀವಂದರ ಜೈನ್ ಮಾಜಿ ನಗರಸಭಾಧ್ಯಕ್ಷರು ಪುತ್ತೂರು, ಶ್ರೀ ಪ್ರಮೋದ್ ಕುಮಾರ್ ರೈ ಇಳಂತಾಜೆ ನಿವೃತ್ತ ಮ್ಯಾನೇಜಿಂಗ್ ಡೈರೆಕ್ಟರ್ ಕ್ಯಾಂಪು ಮಂಗಳೂರು, ಶ್ರೀ ಚನಿಲ ತಿಮ್ಮಪ್ಪ ಶೆಟ್ಟಿ ಮಾಜಿ ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಶ್ರೀ ಅರುಣ್ ಕುಮಾರ್ ಪುತ್ತಿಲ ಸಂಚಾಲಕರು ಶ್ರೀನಿವಾಸ್ ಕಲ್ಯಾಣೋತ್ಸವ ಸಮಿತಿ, ಶ್ರೀ ರಾಧಾಕೃಷ್ಣ ರೈ ಬುಡಿಯಾರು ಮಾಜಿ ಅಧ್ಯಕ್ಷರು ಕರಾವಳಿ APMC ಪುತ್ತೂರು, ಶ್ರೀ ಸಾಜಾ ರಾಧಾಕೃಷ್ಣ ಆಳ್ವ ಅಧ್ಯಕ್ಷರು ರೋಟರಿ ಕ್ಲಬ್ ಬಿರುಮಲೆ ಹಿಲ್ಸ್, ಶ್ರೀ ಸುಬ್ರಹ್ಮಣ್ಯ ನಟ್ಟೋಜ ಸಂಚಾಲಕರು ಅಂಬಿಕಾ ಮಹಾವಿದ್ಯಾಲಯ ಬಪ್ಪಳಿಕೆ ಪುತ್ತೂರು, ಶ್ರೀ ಶಶಿಕುಮಾರ್ ರೈ ಬುಲ್ಯೊಟ್ಟು ನಿರ್ದೇಶಕರು SADCC ಬ್ಯಾಂಕ್, ಶ್ರೀಮತಿ ಪುಲಸ್ತ್ಯ ರೈ ಮಾಜಿ ಅಧ್ಯಕ್ಷರು ಪುತ್ತೂರು ತಾಲೂಕು ಪಂಚಾಯತ್, ಡಾಕ್ಟರ್ ತಾಲ್ತಜೆ ವಸಂತಕುಮಾರ್ ವಿಶ್ರಾಂತ ಪ್ರಾಧ್ಯಾಪಕರು ಮುಂಬೈ ವಿಶ್ವವಿದ್ಯಾನಿಲಯ, ಶ್ರೀ ಸತ್ಯಶಂಕರ್ CMD ಬಿಂದು ಗ್ರೂಪ್ ನರಿಮುಗರು ಪುತ್ತೂರು, ಶ್ರೀ ಲಕ್ಷ್ಮೀಶ್ ತುಳ್ಪಾಡಿ ಸಾಹಿತಿ ಚಿಂತಕರು ಪುತ್ತೂರು,
ಶ್ರೀ ವಿ ಬಿ ಆರ್ತಿಕಜೆ ವಿಶ್ರಾಂತ ಪ್ರಾಧ್ಯಾಪಕರು ಪುತ್ತೂರು, ಶ್ರೀ ಶಿವಾನಂದ ಆಚಾರ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಡಾಕ್ಟರ್ ರವೀಶ್ ಪಡುಮಲೆ ಜಾನಪದ ವಿದ್ವಾಂಸರು, ಶ್ರೀ ಎನ್ ಕರುಣಾಕರ ಸುವರ್ಣ ಅಧ್ಯಕ್ಷರು ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ, ಶ್ರೀ ಅಬ್ರಹಾಂ ವರ್ಗೀಸ್ ನೆಲ್ಯಾಡಿ ಸಂಚಾಲಕರು ಸಂತ ಜಾರ್ಜ್ ವಿದ್ಯಾಸಂಸ್ಥೆ ನೆಲ್ಯಾಡಿ, ಶ್ರೀ ಶಶಿಧರ್ ಯೋಜನಾಧಿಕಾರಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಶ್ರೀ ಸಹಜ್ ರೈ ಸಂಸ್ಥಾಪಕರು ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್ ಪುತ್ತೂರು, ಶ್ರೀ ಪುತ್ತೂರು ಉಮೇಶ್ ನಾಯಕ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ಘಟಕ, ಪ್ಯಾಟ್ರಿಕ್ ಸಿಪ್ರಿಯನ್ ಮಸ್ಕರೇನಸ್ ಅಧ್ಯಕ್ಷರು ತುಳುಕೂಟ ಪುತ್ತೂರು, ಶ್ರೀ ಸಂತೋಷ್ ಕುಮಾರ್ ರೈ ಅಧ್ಯಕ್ಷರು ಜನಪದ ಸಾಹಿತ್ಯ ಪರಿಷತ್ತು, ಶ್ರೀ ದಾಸಪ್ಪ ರೈ ಹಿರಿಯ ಯಕ್ಷಗಾನ ಕಲಾವಿದರು, ಶ್ರೀ ಸಿದ್ದಿಕ್ ನೀರಾಜೆ ಅಧ್ಯಕ್ಷರು ಪತ್ರಕರ್ತರ ಸಂಘ, ಶ್ರೀ ಜಯಸೂರ್ಯ ರೈ ಮಾದೋಡಿ ಸಂಚಾಲಕರು ಪ್ರಗತಿ ವಿದ್ಯಾಸಂಸ್ಥೆ, ಪ್ರೊಫೆಸರ್ ಎ ವಿ ನಾರಾಯಣ ನಿವೃತ್ತ ಪ್ರಾಚಾರ್ಯರು, ಶ್ರೀ ಸೀತಾರಾಮ ರೈ ಕೆದಂಬಾಡಿ ಗುತ್ತು ಅಧ್ಯಕ್ಷರು ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು, ಶ್ರೀ ಕೆ ಸುಂದರ ನಾಯಕ್ ಜಿಲ್ಲಾ ಪಂಚಾಯತ್ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಶ್ರೀ ಎಂ ಗಿರಿಧರ ಶೆಟ್ಟಿ ಸಂಜೀವ ಶೆಟ್ಟಿ ಜವಳಿ ಅಂಗಡಿ, ರೆವರೆಂಡ್ ಫಾದರ್ ಆಂಟನಿ ಪ್ರಕಾಶ್ ಮೊಂತೆರು ಪ್ರಾಂಶುಪಾಲರು ಸಂತ ಫಿಲೋಮಿನಾ ಸ್ವಾಯತ್ತ ಕಾಲೇಜು ಪುತ್ತೂರು, ವಿದ್ವಾನ್ ದೀಪಕ್ ಕುಮಾರ್ ಭರತನಾಟ್ಯ ಕಲಾವಿದರು ನಿರ್ದೇಶಕರು ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ, ಡಾಕ್ಟರ್ ಸತ್ಯವತಿ ಆಳ್ವ ಪುತ್ತೂರು, ಶ್ರೀಮತಿ ನಯನಾ ವಿ ರೈ ನಿರ್ದೇಶಕರು ವಿಶ್ವಕಲಾ ನಿಕೇತನ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಆ್ಯಂಡ್ ಕಲ್ಚರ್, ಶ್ರೀ ಯು ಪಿ ಶಿವಾನಂದ ಆಡಳಿತ ನಿರ್ದೇಶಕರು ಸುದ್ದಿ ಬಿಡುಗಡೆ ಪುತ್ತೂರು, ಶ್ರೀ ಶ್ಯಾಮ್ ಸುದರ್ಶನ ಭಟ್ ಕಹಳೆ ನ್ಯೂಸ್ ಪುತ್ತೂರು, ಶ್ರೀ ಜಗನ್ನಾಥ ರೈ ಅಧ್ಯಕ್ಷರು ವಕೀಲರ ಸಂಘ ಪುತ್ತೂರು, ಸಹಕಾರ ರತ್ನ ಶ್ರೀ ದಂಬೆಕಾನ ಸದಾಶಿವರೈ, ಶ್ರೀ ಧನ್ಯಕುಮಾರ್ ರೈ ಬುಳಿಯೂರು ಗುತ್ತು ಉಪ್ಪಿನಂಗಡಿ, ಶ್ರೀ ಸತೀಶ್ ಕುಮಾರ್ ಕೆಡೆಂಜಿ ಅಧ್ಯಕ್ಷರು ಬಿಲ್ಲವ ಸಂಘ ಪುತ್ತೂರು, ಶ್ರೀ ವಿಜಯಕುಮಾರ್ ಸೊರಕೆ ಮಂಗಳೂರು ವಿ ವಿ ನಾರಾಯಣಗುರು ಅಧ್ಯಯನ ಪೀಠ ಸಲಹಾ ಸಮಿತಿಯ ಸದಸ್ಯರು, ಶ್ರೀ ಹರಿಕೃಷ್ಣ ಪಾಣಾಜೆ ಎಸ್ ಡಿ ಪಿ ರೆಮಿಡೀಸ್ ಪುತ್ತೂರು, ಶ್ರೀ ಶಶಿಧರ ಕಜೆ ಆಯುರ್ವೇದ ವೈದ್ಯರು ಪುತ್ತೂರು, ಡಾಕ್ಟರ್ ಎಚ್ ಮಾಧವ ಭಟ್ ವಿಶ್ರಾಂತ ಪ್ರಾಧ್ಯಾಪಕರು ಪುತ್ತೂರು, ಡಾಕ್ಟರ್ ಎ ಕೆ ರೈ ಸರ್ಜನ್ ಪುತ್ತೂರು, ಶ್ರೀ ಕಡೆಮಜಲು ಸುಭಾಷ್ ರೈ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಕೃಷಿಕರು, ಶ್ರೀ ಕರುಣಾಕರ್ ರೈ ಹೋಟೆಲ್ ಅಶ್ವಿನಿ ದರ್ಬೆ, ಶ್ರೀ ಝೇವಿಯರ್ ಡಿ ಸೋಜಾ ವಿಶ್ರಾಂತ ಪ್ರಾಧ್ಯಾಪಕರು, ಶ್ರೀ ಚಂದ್ರಹಾಸ ರೈ ಅಧ್ಯಕ್ಷರು ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್, ಶ್ರೀ ಜಯಂತ ನಡುಬೈಲು ಸಂಚಾಲಕರು ಅಕ್ಷಯ ಕಾಲೇಜು ಪುತ್ತೂರು, ಶ್ರೀ ಸೇಸಪ್ಪ ರೈ ರಾಮಕುಂಜ ಕಾರ್ಯದರ್ಶಿ ರಾಮಕುಂಜ ವಿದ್ಯಾಸಂಸ್ಥೆಗಳು, ಶ್ರೀ ಶ್ರೀಧರ ನಾಯಕ್ ಪ್ರಾಂಶುಪಾಲರು ವಿವೇಕಾನಂದ ಸ್ವಾಯತ್ತ ಕಾಲೇಜು ಪುತ್ತೂರು, ಶ್ರೀ ಐ ಕೆ ಬುಳುವಾರ್ ರಂಗಕರ್ಮಿ ಪುತ್ತೂರು, ಶ್ರೀ ನಲ್ಕ ಗೋಪಾಲಕೃಷ್ಣ ಆಚಾರ್ ಸಾಹಿತಿಗಳು, ಶ್ರೀ ನಾರಾಯಣ ರೈ ಕುಕ್ಕುವಳ್ಳಿ ನಿವೃತ್ತ ಶಿಕ್ಷಕರು, ಶ್ರೀ ರವೀಂದ್ರ ಶೆಟ್ಟಿ ನುಳಿಯಾಲು ಅಧ್ಯಕ್ಷರು ಗಣೇಶೋತ್ಸವ ಸಮಿತಿ ಮಹಲಿಂಗೇಶ್ವರ ವಠಾರ, ಶ್ರೀ ಜೀವನ್ ದಾಸ್ ರೈ ನಿವೃತ್ತ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ವಿಜಯ ಬ್ಯಾಂಕ್, ಶ್ರೀ ಚಂದ್ರಹಾಸ್ ಶೆಟ್ಟಿ ಅಧ್ಯಕ್ಷರು ಕೋಟಿ ಚೆನ್ನಯ್ಯ ಕಂಬಳ ಸಮಿತಿ, ಶ್ರೀ ಎನ್ ಕೆ ಜಗನ್ನಿವಾಸ ರಾವ್ ನ್ಯಾಯವಾದಿಗಳು ಮತ್ತು ಮಾಜಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಾಹಿತಿ ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಶ್ರೀ ಭಾಸ್ಕರ್ ಬಾರಿಯಾ ಅಧ್ಯಕ್ಷರು ಆಂಜನೇಯ ಯಕ್ಷಗಾನ ಸಂಘ ಬುಳುವಾರ್ ಪುತ್ತೂರು, ಶ್ರೀ ಜಯರಾಜ್ ಭಂಡಾರಿ ನಿವೃತ್ತ ಮ್ಯಾನೇಜರ್ ವಿಜಯ ಬ್ಯಾಂಕ್, ಶ್ರೀಮತಿ ವಿದ್ಯಾಗೌರಿ ಅಧ್ಯಕ್ಷರು ಸ್ಕೌಟ್ಸ್ ಮತ್ತು ಗೈಡ್ಸ್, ಶ್ರೀ ಸವನೂರು ಸೀತಾರಾಮ ರೈ ಅಧ್ಯಕ್ಷರು ಆಳ್ವಾಸ್ ವಿರಾಸತ್ ನುಡಿಸಿರಿ ಘಟಕ ಪುತ್ತೂರು, ಹಾಗೆಯೇ ಕಾರ್ಯಾಧ್ಯಕ್ಷರು ಶ್ರೀ ಪುರಂದರ ಭಟ್, ಕಾರ್ಯದರ್ಶಿ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ, ಕೋಶಾಧಿಕಾರಿ ಶ್ರೀ ಬಿ ಐತಪ್ಪ ನಾಯಕ್ ಹಾಗೂ ಸಂಚಾಲಕರು ರೆವರೆಂಡ್ ವಿಜಯ್ ಫಾರಿನ್ ಇವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಉದ್ಘಾಟಕರಾಗಿ ನಮ್ಮ ಜೊತೆಗೆ ಇರತಕ್ಕಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಈಗ ಉದ್ಘಾಟನಾ ಮಾತುಗಳನ್ನು ಆಡಬೇಕು ಅಂತ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಆರಾಧ್ಯ ಮಹಾಲಿಂಗೇಶ್ವರನ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಇದರ ಆಳ್ವಾಸ್ ಸಾಂಸ್ಕೃತಿಕ ವೈಭವದ ಈ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಪರಮ ಪೂಜನೀಯ ಶ್ರೀ ಶ್ರೀ ಸಂತೋಷ್ ಗುರೂಜಿ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕ ಮಿತ್ರರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಅವರೇ, ನಮ್ಮೆಲ್ಲ ಆದರಣೀಯರು, ಇಂತಹ ಸಾಂಸ್ಕೃತಿಕ ವೈಭವವನ್ನು ಪುತ್ತೂರಿನ ಸಾಂಸ್ಕೃತಿಕ ಅಭಿಮಾನಿಗಳಿಗೆ ಕೊಡಮಾಡಿರ್ತಕ್ಕಂಥ ಆಳ್ವಾಸ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆದರಣೀಯರು, ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಮೋಹನ ಆಳ್ವ ಅವರೇ, ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಕಿಶೋರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರುಗಳೇ, ಎಲ್ಲ ಹಿರಿಯ ಆಢ್ಯಗಣ್ಯ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೇ, ವಿದ್ಯಾರ್ಥಿ ಮಿತ್ರರುಗಳೇ, ಎಲ್ಲ ಕಲಾಭಿಮಾನಿಗಳೇ ಮತ್ತು ಮಾಧ್ಯಮದ ಮಿತ್ರರೇ, ಭಾರತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಾಂಸ್ಕೃತಿಕ ಇತಿಹಾಸ ಇರತಕ್ಕಂಥ ಒಂದು ದೇಶ.
ಕಲೆ, ಸಾಹಿತ್ಯ, ಸಂಗೀತ ಇದರದ್ದೇ ಆಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ದೇಶ. ನಾವು ಕಲೆಯನ್ನು ಇಲ್ಲಿ ದೇವತಾ ಆರಾಧನೆಯ ಜೊತೆಗೆ ಜೋಡಿಸಿರ್ತಕ್ಕಂತಹ, ಜಗತ್ತಿಗೆ ಕಲಾ ವೈಭವವನ್ನು ತೋರಿಸಿರ್ತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದೇಶ ಭಾರತ. ಅಂತಹ ಭಾರತದ ಕಲಾ ವೈಭವವನ್ನು ಇವತ್ತು ಮತ್ತೊಮ್ಮೆ ಪರಿಚಯ ಮಾಡ್ತಕ್ಕಂಥ ಕೆಲಸ, ಮತ್ತೊಮ್ಮೆ ವಿದ್ಯಾರ್ಥಿಗಳ ಮುಖಾಂತರ ಆ ಸಾಂಸ್ಕೃತಿಕ ಚಿಂತನೆಗಳನ್ನು ಜನ ಸಮುದಾಯದ ಮುಂದೆ ಇಡ್ತಕ್ಕಂಥ ಕೆಲಸ ಈ ದೇಶದ ಯಾವುದಾದ್ರೂ ಒಂದು ವಿದ್ಯಾಸಂಸ್ಥೆ ಮಾಡಿದರೆ ಅದು ಆಳ್ವಾಸ್ ವಿದ್ಯಾಸಂಸ್ಥೆ ಅಂತ ಹೇಳ್ತಾ ನಾನು ಮೋಹನ ಆಳ್ವ ಅವರಿಗೆ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಆಳ್ವಾಸ್ನ ವಿಶೇಷತೆಗಳೇನು ಕೇಳಿದರೆ, ಈ ಜಿಲ್ಲೆಯಲ್ಲಿ ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ದೇಶದಲ್ಲಿ ನಾನು ಲೋಕಸಭಾ ಸದಸ್ಯ ಆದಾಗ ಒಂದು ಅಧ್ಯಯನ ಮಾಡಿದೆ. ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆ ಯಾವುದರ ವಿಶೇಷತೆಗಳನ್ನು ಪಡೆದಿದೆ ಅಂತ ನನಗೆ ಕಂಡಾಗ ಆನಂದ ಆಗಿರುವಂಥದ್ದು ಯಾವುದು ಹೇಳಿದರೆ, ಇಡೀ ದೇಶದಲ್ಲಿ ಒಂದು ಜಿಲ್ಲೆಯ ಒಳಗಡೆ ಸುಮಾರು 10 ಮೆಡಿಕಲ್ ಕಾಲೇಜ್, ಇವತ್ತು 12 ಆಗಿದೆ, 12 ಮೆಡಿಕಲ್ ಕಾಲೇಜುಗಳಿರ್ತಕ್ಕಂತಹ, 20 ಇಂಜಿನಿಯರಿಂಗ್ ಕಾಲೇಜುಗಳಿರ್ತಕ್ಕಂತಹ, 100 ಹೈಸ್ಕೂಲ್ಗಳು ಮತ್ತು ಜೂನಿಯರ್ ಕಾಲೇಜ್, ಡಿಗ್ರಿ ಕಾಲೇಜುಗಳಿರ್ತಕ್ಕಂಥ ಒಂದು ಶಿಕ್ಷಣದ ಕಾಶಿಯಲ್ಲಿ ಆದರಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಹಾಗಾಗಿ ಇಲ್ಲಿ ಶಿಕ್ಷಣದ ಕೊರತೆಗಳಿಲ್ಲ. ಆದರೆ ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕದ ಜೊತೆಗೆ ಸಂಸ್ಕಾರಗಳನ್ನು ಕೊಡ್ತಕ್ಕಂಥ, ಸಂಸ್ಕಾರದ ಜೊತೆಗೆ ಅವರಿಗೆ ಕಲೆ ಮತ್ತು ಸಂಗೀತ ಸಾಹಿತ್ಯಗಳನ್ನು ಕಳಿಸ್ತಕ್ಕಂಥ, ಅದರ ಮುಖಾಂತರ ಅವರ ಶ್ರೇಷ್ಠ ವ್ಯಕ್ತಿತ್ವವನ್ನು ರೂಪಿಸತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದಾದ್ರೂ ಇದ್ದರೆ ಅದು ಆಳ್ವಾಸ್ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಇವತ್ತು ಆಳ್ವಾಸನ ಈ ನುಡಿಸಿರಿ ವಿರಾಸತ್ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ನಡೀತದೆ. ಇದಕ್ಕೆ ಇರ್ತಕ್ಕಂಥ ಬೇಡಿಕೆ ಅದ್ಭುತವಾಗಿರ್ತಕ್ಕಂಥ ಬೇಡಿಕೆ. ನಾನೇ ಕಂಡಿದ್ದೇನೆ, ಉತ್ತರ ಕರ್ನಾಟಕ ಪ್ರದೇಶಗಳಿಗೆ ಹೋದಾಗ 20-25 ಸಾವಿರ ಜನ ಇದನ್ನು ಕಾಯ್ತಾರೆ. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ನುಡಿಸಿರಿ ವಿರಾಸತ್ತನ್ನು ಪುತ್ತೂರಿನ ಜನತೆಗೆ ತೋರಿಸಬೇಕು. ಅದರ ಮುಖಾಂತರ ಪುತ್ತೂರಿನಲ್ಲಿರ್ತಕ್ಕಂಥ ಶಾಲಾ ವಿದ್ಯಾರ್ಥಿಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ಅರಳಿಸುವ, ಅವರಿಗೂ ಪ್ರೇರಣೆಗಳು ಬರುವ, ಮುಂದಿನ ದಿನಗಳಲ್ಲಿ ಅವರೂ ಸಾಂಸ್ಕೃತಿಕವಾಗಿ ಜೋಡಿಸುವ ಕೆಲಸ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಆಳ್ವ ಅವರು ಇವತ್ತು ಅವರ ವಿದ್ಯಾಸಂಸ್ಥೆಯ ಮುಖಾಂತರ ಇಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ತನ್ನು ಮಾಡಿದ್ದಾರೆ. ಹಾಗಾಗಿ ಇದು ಒಂದು ಪುತ್ತೂರಿನ ಜನತೆಗೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಆಳ್ವಾಸ್ ಸಂಸ್ಥೆ ಕೊಟ್ಟಿದೆ ಅಂತ ಹೇಳ್ತಾ, ಇದು ಪುತ್ತೂರಿನ ಜನತೆ ನಿಮಗೆ ಋಣಿಯಾಗಿದ್ದಾರೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡ್ತೇನೆ. ಹಾಗಾಗಿ ಆಳ್ವಾಸ್ನ ವಿಶೇಷತೆ ಒಂದು ಸಮಯದ ಪರಿಪಾಲನೆ, ಎರಡನೇದು ಕಾರ್ಯಕ್ರಮಗಳ ಅಚ್ಚುಕಟ್ಟುತನ. ಇನ್ನು 3 ಗಂಟೆಗಳ ಕಾಲ ನಮ್ಮನ್ನು ಸಾಂಸ್ಕೃತಿಕ ವೈಭವ ಲೋಕಕ್ಕೆ ಕೊಂಡೊಯ್ಯುವಂತಹ ವಿದ್ಯಾರ್ಥಿಗಳ ಚಾಕಚಕ್ಯತೆ, ಒಂದು ವೃತ್ತಿಪರವಾಗಿರ್ತಕ್ಕಂಥ ತಂಡದಿಂದಲೂ ಅಸಾಧ್ಯವಾಗಿರ್ತಕ್ಕಂಥದ್ದನ್ನು ಆಳ್ವಾಸ್ ವಿದ್ಯಾರ್ಥಿಗಳು ಮಾಡ್ತಾರೆ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಲೋಕಕ್ಕೆ ನಮ್ಮನ್ನು ಕೊಂಡೊಯ್ತಾರೆ. ಆಳ್ವಾಸ್ ವಿದ್ಯಾಸಂಸ್ಥೆ ಇವತ್ತು ಇಂಜಿನಿಯರಿಂಗ್ ಸಂಸ್ಥೆಯಿಂದ ಹಿಡಿದು ಕನ್ನಡದ ಅತಿ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂಥ ಕನ್ನಡದ ಶಾಲೆ ರಾಜ್ಯದಲ್ಲಿದ್ದರೆ ಅದು ಆಳ್ವಾಸ್ ವಿದ್ಯಾಸಂಸ್ಥೆ. ಇವತ್ತು ಕನ್ನಡ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡ್ತಕ್ಕಂಥ ವಿದ್ಯಾಸಂಸ್ಥೆ ಇದು. ಇವತ್ತು ಮುಂದಿನ ದಿನಗಳಲ್ಲಿ ಅವರು ವೈದ್ಯಕೀಯ ಶಿಕ್ಷಣ ಸಂಸ್ಥೆಯನ್ನು ತೆರೆಯತಕ್ಕಂಥ ಪ್ರಯತ್ನದಲ್ಲಿದ್ದಾರೆ. ಆದರೆ ಇವತ್ತು ಇದೆಲ್ಲದರ ಮಧ್ಯೆ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಕ್ಕಂಥ ಆಳ್ವಾಸ್ ಸಂಸ್ಥೆ ಅಷ್ಟೇ ಕ್ರೀಡಾಲೋಕಕ್ಕೂ ಆದ್ಯತೆಯನ್ನು ಕೊಟ್ಟಿದೆ. ಏಕಲವ್ಯ ಅನ್ನತಕ್ಕಂಥ ವಿದ್ಯಾಸಂಸ್ಥೆಯ ಮುಖಾಂತರ ಸಹಸ್ರಾರು ಕ್ರೀಡಾಳುಗಳನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ ಆಳ್ವಾಸನದ್ದು. ಅದರ ಜೊತೆಗೆ ಇವತ್ತು ಶ್ರೇಷ್ಠವಾಗಿರ್ತಕ್ಕಂಥ ಭಾರತೀಯ ನೃತ್ಯ ತಂಡಗಳನ್ನು, ಭಾರತೀಯ ನೃತ್ಯ ಪರಂಪರೆಗಳನ್ನು, ಸಂಗೀತವನ್ನು ಆ ವಿದ್ಯಾರ್ಥಿಗಳ ಮುಖಾಂತರ ಜೋಡಿಸಿ ಅವರಲ್ಲಿ ಆ ಭಾವನೆಗಳನ್ನು ಅರಳಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅದರ ಜೊತೆಗೆ ನುಡಿಸಿರಿ ಅಂತ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದ್ರ ಮುಖಾಂತರ ಸರ್ಕಾರವೂ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಾಹಿತ್ಯ ಸಮ್ಮೇಳನಗಳ ಮುಖಾಂತರ, ಸಂವಾದಗಳ ಮುಖಾಂತರ ಸಾಹಿತ್ಯದ ಅಭಿರುಚಿಯನ್ನು ವಿದ್ಯಾರ್ಥಿಗಳಿಗೆ ಸೃಷ್ಟಿ ಮಾಡಿ ಇವತ್ತು ಆಳ್ವಾಸನ ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆಯನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಜಗತ್ತಿನ ಅತಿ ಎತ್ತರದ ಸ್ಥಾನಗಳಿಗೆ ಹೋಗಿದರೆ ಆಳ್ವರ ಈ ಚಿಂತನೆಯೇ ಕಾರಣ ಅಂತ ನಾನು ಹೇಳಬಲ್ಲೆ. ಇನ್ನೊಂದು ನನಗೇನಿಸೋದು, ಈ ರೀತಿಯ ಶಿಕ್ಷಣ ಇರತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಾದರೆ, ವಿಜ್ಞಾನದ ವಿದ್ಯಾರ್ಥಿಗಳಾದರೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದರೆ ಖಂಡಿತವಾಗಿ ಅವರು ಮಾನವ ಬಾಂಬರಾಗಲಿಕ್ಕಿಲ್ಲ, ರಾಷ್ಟ್ರ ನಿರ್ಮಾಣದ ವಿದ್ಯಾರ್ಥಿಗಳಾಗ್ತಾರೆ. ಆ ಕೊಡುಗೆಯನ್ನು ಇವತ್ತು ಆಳ್ವರು ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಆಳ್ವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಪುತ್ತೂರಲ್ಲಿ ಇಂತಹ ಸಾಂಸ್ಕೃತಿಕ ವೈಭವವನ್ನು ತೆರೆಯುವುದರ ಮುಖಾಂತರ ಪುತ್ತೂರಿನ ಜನತೆಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಭಾಳ ಸಂತೋಷಪೂರ್ವಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ನಾವೆಲ್ಲ ಸೇರಿ ಮತ್ತೊಮ್ಮೆ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಅತಿ ಅದ್ಧೂರಿಯಾಗಿ ನಡೀಲಿ ಮತ್ತು ವರ್ಷ ಪುತ್ತೂರಲ್ಲಿ ಮಾಡುವಂಥ ಅವಕಾಶಗಳು ನಮಗೆ ನೋಡುವಂಥ ಭಾಗ್ಯ ಆಳ್ವರು ಕರುಣಿಸಲಿ ಅಂತ ಶುಭವನ್ನು ಹಾರೈಸ್ತೇನೆ.
ಮುಂದೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಈ ಸಾಂಸ್ಕೃತಿಕ ವೈಭವ ಪ್ರಾಸ್ತಾವಿಕ ಮಾತುಗಳನ್ನು ಆಡ್ತಾರೆ. ಬಾರ್ಕೂರು ಸಂಸ್ಥಾನದ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಕೈ ಮುಗಿದುಕೊಂಡು ಉದ್ಘಾಟಕರಂತ ನಮ್ಮ ಬಂಧು ನಳಿನ್ ಕುಮಾರ್ ಕಟೀಲ್ರವರಿಗೂ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಇಲ್ಲಿಯ ನೆಚ್ಚಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈಯವರಿಗೂ ಕೈ ಮುಗಿದುಕೊಂಡು ವೇದಿಕೆ ಮೇಲಿದ್ದ ಎಲ್ಲ ಅತಿಥಿಗಳಿಗೂ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ಆಳ್ವಾಸ್ ನುಡಿಸಿರಿ ವಿರಾಸತ್ನ ಪುತ್ತೂರಿನ ಘಟಕದಿಂದ ಇವತ್ತು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಇಲ್ಲಿ ನಡೀತಾ ಇದೆ. ಇದನ್ನು ಈಗಾಗಲೇ ನಳಿನ್ ಕುಮಾರ್ ಅವರು ಪ್ರಸ್ತುತಪಡಿಸಿದರು. ಇದು ಯಾವುದೇ ಒಂದು ಪ್ರಚಾರಕ್ಕಾಗಿ ಮತ್ತು ಏನೋ ಒಂದು ವಿದ್ಯಾಸಂಸ್ಥೆಯ ಮಕ್ಕಳನ್ನು ಸೇರಿಸಲಿಕ್ಕಾಗಿ ಈ ರೀತಿಯ ಕಾರ್ಯಕ್ರಮ ಅಂತ ನೀವು ಅನ್ಯ ಭಾವಿಸಬೇಡಿ. ಇದು ಕೇವಲ ಒಂದು ಸಾಂಸ್ಕೃತಿಕ ವಿನಿಮಯವಾದಂಥ ಮತ್ತು ಇಡೀ ಸಮಾಜವನ್ನು ಬೆಸೆಯುವ ಕಟ್ಟುವ ಒಟ್ಟು ಮಾಡುವಂಥ ಒಂದು ಕೆಲಸಕ್ಕೆ ನಾವು ಹೋಗ್ತಾ ಇದ್ದೇವೆ. ಆಳ್ವಾಸ್ ನುಡಿಸಿರಿ ಎಂಬುದು 17 ನುಡಿಸಿರಿಗಳಾಯಿತು. ಆಳ್ವಾಸ್ ವಿರಾಸತ್ ಎಂಬುದು 30 ವಿರಾಸತ್ಗಳನ್ನು ನಾವು ಮೂಡುಬಿದ್ರೆಯಲ್ಲಿ ನೆರವೇರಿಸಿದೆವು. ವಿಶ್ವ ನುಡಿಸಿರಿ ವಿರಾಸತ್ತು ಒಂದು ಸಲ ಆಗಿ ಹೋಯಿತು. ಇದನ್ನೆಲ್ಲ ಮಾಡುವಾಗ ನಮ್ಮ ರಾಜ್ಯದಾದ್ಯಂತ ಹೊರ ರಾಜ್ಯ ಹೊರ ದೇಶಗಳಿಗೆ ಹೋಗಿ ಸುಮಾರು 90 ಆಳ್ವಾಸ್ ನುಡಿಸಿರಿ ವಿರಾಸತ್ ಘಟಕಗಳನ್ನು ಮಾಡಿಕೊಂಡು ಪ್ರತಿ ವರ್ಷವೂ ಸಾಧ್ಯಾದಷ್ಟು ಕಡೆಗಳಿಗೆ ಹೋಗಿ ಇಂಥ ಕಾರ್ಯಕ್ರಮಗಳನ್ನು ಕೊಟ್ಟುಕೊಂಡು ಬರುವಂಥ ಒಂದು ಪರಿಚಾರಕವನ್ನು ಇಟ್ಟುಕೊಂಡೆವು. ಬಹಳ ಮುಖ್ಯವಾಗಿ ಇದನ್ನು ಇಟ್ಕೊಳ್ಳಿಕ್ಕೆ ಬಹಳ ಮುಖ್ಯವಾದಂಥ ಕಾರಣವೇ ನಮ್ಮ ಇಡೀ ಒಂದು ದೇಶವನ್ನು ಗಮನಿಸುವ ಈ ದೇಶಕ್ಕೆ ಎಷ್ಟು ದೊಡ್ಡ ಇತಿಹಾಸ ಇದೆ. ಇಂಥ ಇತಿಹಾಸ ಇರುವಂಥ ಈ ದೇಶದಲ್ಲಿ ಎಷ್ಟು ಮತಗಳು, ಧರ್ಮಗಳು, ಎಷ್ಟು ಜಾತಿಗಳು, ಎಷ್ಟು ಭಾಷೆಗಳು ಇರುವಂಥ ದೇಶ. ಇಂಥ ದೇಶದಲ್ಲಿ ಒಂದು ಸೌಹಾರ್ದತೆಯಿಂದ ಮತ್ತು ಅರ್ಥಗರ್ಭಿತವಾಗಿ ಬದುಕಬೇಕಾದರೆ ಈ ದೇಶವನ್ನು ಬಹಳಷ್ಟು ನಾವು ಅರ್ಥ ಮಾಡಿಕೋಬೇಕು. ಈ ದೃಷ್ಟಿಯಲ್ಲಿ ನಾವು ಆಳ್ವಾಸ್ ವಿದ್ಯಾಸಂಸ್ಥೆ ಎಂಬುದನ್ನು ಹೇಗೆ ನಮ್ಮ ಭಾರತ ದೇಶ ಇದೆ ಅದೇ ರೀತಿ ಒಂದು ಮಿನಿ ಭಾರತದಾಗೆ ನಾವು ನಮ್ಮ ಆಳ್ವಾಸ್ ಸಂಸ್ಥೆಯನ್ನು ನಾವು ಕಟ್ಟಿದ್ದೇವೆ. ಈ ಸಂಸ್ಥೆಯಲ್ಲಿ ನಮ್ಮ ದೇಶದಲ್ಲಿ ಇರುವ ಹಾಗೆ ಎಲ್ಲ ಜಾತಿ, ಮತ, ಧರ್ಮ, ಭಾಷೆಯವರು ಇದ್ದುಕೊಂಡು ಈ ದೇಶದಲ್ಲಿ ಆಗುವ ಹಾಗೆ ಭಾಳ ವಿಭಿನ್ನವಾದಂಥ ಕೆಲವು ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಹೋಗುವಂಥ ನಮ್ಮ ದೇಶ, ನಮ್ಮ ಆವರಣ. ಇದರ ಒಟ್ಟಿಗೆ ಕಾಲಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸವನ್ನು ಇದರ ಜೊತೆ ಅವರಿಗೆ ಒಂದು ಒಳ್ಳೆಯ ಒಂದು ಮನಸ್ಸನ್ನು ಕಟ್ಟಬೇಕು. ಅದಕ್ಕೆ ಬಹಳ ಮುಖ್ಯವಾಗಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಮತ್ತು ಸಮಾಜದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಮ್ಮ ಇಡೀ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹೀಗೆ ಆಗುವಾಗ ನಾವು ಇಲ್ಲಿ ಬಹಳ ಮುಖ್ಯವಾಗಿ ಒಂದು 5 ದತ್ತು ಸ್ವೀಕಾರಗಳನ್ನು ಮಾಡಿಕೊಂಡು ಹೋದೆವು. ಒಂದು, ಯಾರು ಬುದ್ಧಿಮತ್ತೆಯಲ್ಲಿ ಬಹಳಷ್ಟು ಬುದ್ಧಿವಂತರಿದ್ದುಕೊಂಡು ಐಕ್ಯೂ ಪವರ್ ಇದ್ದಂಥ ಬಹಳ ಸಾಧನೆ ಮಾಡುವಂಥ ಮಕ್ಕಳು ಯಾರಿದ್ದಾರೆ ಅವರನ್ನು ಉಚಿತ ಶಿಕ್ಷಣದ ಅಡಿಯಲ್ಲಿ ತಂದು ಅವರಿಗೆ ಉಚಿತ ಶಿಕ್ಷಣ ಕೊಟ್ಟು ಅವರಿಗೆ ಮುಂದೆ ಅವರ ಸಿಲೆಬಸ್ನ ಜೊತೆ ಅವರು ಕಟ್ಟಿದಂಥ ಕನಸಿಗೆ ಹೋಗಲಿಕ್ಕೆ ಅದು IITಗೆ ಇರ್ಬೋದು, ಒಂದು ನೀಟ್ ಮುಖಾಂತರ ಮೆಡಿಕಲ್ಗೆ ಇರ್ಬೋದು, CS ಅನ್ನು ಕಲಿಯೋದರಲ್ಲಿರ್ಬೋದು, ಅಥವಾ ಸಿವಿಲ್ ಸರ್ವಿಸ್ ಮಾಡೋದರಲ್ಲಿರ್ಬೋದು, ಇದೆಲ್ಲ ತರಬೇತಿಗಳನ್ನು ಕೊಟ್ಟುಕೊಂಡು ಬಹಳ ಒಳ್ಳೆಯ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಕೆಲಸ ಮಾಡುವಂಥ ಕೆಲಸ ಮಾಡಿದೆವು. ಇದರ ಜೊತೆ ಕ್ರೀಡೆಗೆ ಸಂಬಂಧಪಟ್ಟ ಮತ್ತು ಸಾಂಸ್ಕೃತಿಕ ಸಂಬಂಧಪಟ್ಟಂಥ ಮಕ್ಕಳನ್ನು ದತ್ತು ಸ್ವೀಕಾರ ಮಾಡಿಕೊಂಡು ಉಚಿತ ಶಿಕ್ಷಣವನ್ನು ಕೊಟ್ಟುಕೊಂಡು ಇವತ್ತು ಅವರಿಗೆ ಕ್ರೀಡೆಯಲ್ಲಿ ಮತ್ತು ಸಾಂಸ್ಕೃತಿಕದಲ್ಲಿ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡುವುದನ್ನು ನೀವು ಗಮನಿಸಿದ್ದೀರಿ. ಈ ಪುತ್ತೂರಿಗೂ ಆಳ್ವಾ ಸಂಸ್ಥೆಗೂ ಭಾಳ ನಿಕಟವಾದಂಥ ಸಂಬಂಧ. ಹಿಂದೆ ನಾನು ಏಕಲವ್ಯ ಕ್ರೀಡಾ ಸಂಸ್ಥೆ ಮಾಡುವಾಗ ಈ ಪುತ್ತೂರಿನಿಂದ ಬಹಳಷ್ಟು ಇಲ್ಲಿ ಕ್ರೀಡಾಪಟುಗಳು ಇದ್ದದ್ದು ನಮ್ಮ ಗಮನದಲ್ಲಿ ಇದೆ, ನಿಮಗೂ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಇಲ್ಲಿಂದ 100 ಕ್ರೀಡಾಪಟುಗಳನ್ನು ನಮ್ಮ ಮೂಡುಬಿದಿರೆಗೆ ಕೊಂಡೋಗಿ ಅವರನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವ ಹಾಗೆ ನಾವು ಮಾಡಿದ್ದು ನನಗೆ ಇವತ್ತಿಗೂ ನೆನಪಿದೆ. ಹೀಗೆ ಇವತ್ತು ಕ್ರೀಡೆ ಮತ್ತು ಸಾಂಸ್ಕೃತಿಕದಲ್ಲಿ ಬಹಳಷ್ಟು ದೊಡ್ಡ ಕೆಲಸಗಳು ಆಗ್ತಾ ಹೋಗ್ತದೆ. ಇವತ್ತು ಇದರ ಜೊತೆಯಲ್ಲಿ ಇವತ್ತು ಅಂಗ ನ್ಯೂನತಿದ್ದಂಥ ಜನಗಳು, ನಮ್ಮ ಇಡೀ ಸಮಾಜದಲ್ಲಿ 4% ಜನಗಳು ಬೇರೆ ಬೇರೆ ಕಾರಣಗಳಿಂದ ಅಂಗ ನ್ಯೂನತಿದ್ದವರಿದ್ದಾರೆ. ಅವ್ರನ್ನೂ ಮುಖ್ಯವಾಹಿನಿಗೆ ಕೊಂಡೋಗಬೇಕು ಅಂತೇಳಿ ಬಹಳಷ್ಟು ಮಕ್ಕಳನ್ನು ದತ್ತು ತೆಗೆದುಕೊಂಡು ಅವರನ್ನು ಉಚಿತ ಶಿಕ್ಷಣದಲ್ಲಿ ತಂದುಕೊಂಡು ಹೋದೆವು. ಇನ್ನು ಕನ್ನಡ ಮಾಧ್ಯಮ ಶಾಲೆ, ಇಡೀ ನಮ್ಮ ಕನ್ನಡ ನಾಡಿನಲ್ಲಿ ಇಲ್ಲಿ ಕನ್ನಡ ಭಾಷೆ ಸೋತು ಹೋಗುವುದನ್ನು ಗಮನಿಸ್ತಾ ಇರುವಾಗ ನಾವು 17 ನುಡಿಸಿರಿ ವಿರಾಸತ್ತನ್ನೆಲ್ಲ ಮಾಡಿಕೊಂಡು ಹೋದಾಗ ಕೇವಲ ಇದು ಭಾಷೆಯಲ್ಲಿ ಸೀಮಿತ ಆಗಬಾರ್ದು, ಒಂದು ಆದರ್ಶವಾದಂಥ ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಬೇಕೆಂಬ ಉದ್ದೇಶದಿಂದ ಇವತ್ತು ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿದೆವು. ಈಗಂತೂ ವರ್ಷದಲ್ಲಿ ಅದಕ್ಕೆ ಪ್ರವೇಶ ಮಾಡಲಿಕ್ಕೆ
ಪರೀಕ್ಷೆಗೆ ಬಂದು ಬರೆಯುವಂಥ ಜನಗಳು 20,000 ದಾಟಿ ಹೋಗ್ತದೆ ಪ್ರತಿ ವರ್ಷ ಬಂದುಕೊಂಡು ಇವತ್ತು ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿ ಆ ಕನ್ನಡ ಮಾಧ್ಯಮ ಶಾಲೆ ಇರುವುದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಅಲ್ಲಿದ್ದಂಥ ಎಲ್ಲ ಮಕ್ಕಳು ಕೂಡ ವಸತಿಯಲ್ಲಿ ಇದ್ದುಕೊಂಡು 100ಕ್ಕೆ 100 ಅವರ ಶುಲ್ಕದ ಪ್ರತಿ ಖರ್ಚನ್ನು ಕೂಡ ಆಳ್ವಾಸ್ ಸಂಸ್ಥೆ ಮಾಡಿಕೊಂಡು ಬಂತು. ಇದರ ಒಟ್ಟಿಗೆ ಇವತ್ತು ಪರಿಶಿಷ್ಟ ಪಂಗಡದಲ್ಲಿ ಇರುವಂಥ ಕೊರಗ ಜನಾಂಗ ಇರ್ಬೋದು, ಇವತ್ತು ಸೋಲಗರ್ ಇರ್ಬೋದು, ಹಸಲರಿರ್ಬೋದು, ಹೆಕ್ಕಿಬಿಕ್ಕಿ ಜನಾಂಗ ಇರ್ಬೋದು, ಅಥವಾ ಮಲೆಕುಡಿ ಇರ್ಬೋದು, ಜೇನು ಕುರುಬರು ಇರ್ಬೋದು, ಇಂಥ 7 ಜನಾಂಗಗಳನ್ನು ಆಯ್ದುಕೊಂಡು ಅದರಲ್ಲೂ ಕೂಡ ಕೆಲವು ಮಕ್ಕಳನ್ನು ನಾವು ದತ್ತು ಸ್ವೀಕಾರ ಮಾಡಿಕೊಂಡು ಹೋದೆವು. ಅಂತಿಂತೂ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 22,000 ಮಕ್ಕಳಲ್ಲಿ 3,000 ಮಕ್ಕಳು ಉಚಿತವಾದಂಥ ಶಿಕ್ಷಣವನ್ನು ಪ್ರತಿ ವರ್ಷ ಪಡೀತಾ ಇರೋದು. ಇದಕ್ಕಾಗಿ ವಾರ್ಷಿಕವಾಗಿ ಸುಮಾರು 50 ಕೋಟಿ ರೂಪಾಯಿಯನ್ನು ಆಳ್ವಾಸ್ ಸಂಸ್ಥೆ ವಹಿಸಿಕೊಂಡು ಬಂತು. ಇವತ್ತು ಆಳ್ವಾಸ್ ವಿರಾಸತ್ ನುಡಿಸಿರಿ ವಿರಾಸತ್ನ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಂಥದ್ದು. ಇದರಲ್ಲಿ 400 ಮಕ್ಕಳನ್ನು ನಾವು ಉಚಿತ ಶಿಕ್ಷಣದಡಿಗೆ ತಂದು ಅವರಿಗೆ ನಮ್ಮ ದೇಶದ ಶಾಸ್ತ್ರೀಯ ಮತ್ತು ಜಾನಪದದ ಕಲೆಯನ್ನು ಕೊಟ್ಟುಕೊಂಡು ನಮ್ಮ ಮಕ್ಕಳಿಂದಲೇ ಅದರ ಬಗ್ಗೆ ಆಸಕ್ತಿ ತೋರಿಸಿ ಅವರ ಮುಖಾಂತರ 4 ಊರಿಗೆ ಹೋಗಿ ಈ ಕಾರ್ಯಕ್ರಮವನ್ನು ತೋರಿಸಿ ಎಲ್ಲ ಕಡೆಯಲ್ಲಿ ಒಂದು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸಬೇಕೆಂಬ ಆಶೆ. ಎಲ್ಲಿ ಸೌಂದರ್ಯ ಪ್ರಜ್ಞೆ ಇದೆ ಅವರು ದೇಶವನ್ನು ಪ್ರೀತಿಸ್ತಾನೆ, ಕಲೆಯನ್ನು ಪ್ರೀತಿಸ್ತಾನೆ, ಕಲಾವಿದನ್ನು ಪ್ರೀತಿಸ್ತಾನೆ, ಪರಿಸರವನ್ನು ಪ್ರೀತಿಸ್ತಾನೆ, ಸಾಮರಸ್ಯವಂತ ಬದುಕನ್ನು ಪ್ರೀತಿಸ್ತಾನೆ. ಅವನಿ ದೇಶದ ಭಾಳ ದೊಡ್ಡ ಸಂಪತ್ತು. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇಲ್ಲ ಅವನಿ ದೇಶದ ಭಾಳ ದೊಡ್ಡ ಅಪಾಯಕಾರಿ ವ್ಯಕ್ತಿ. ಆದ್ದರಿಂದ ನಮ್ಮ ಜನ್ಮ ಕೊಟ್ಟಂಥ ಎಲ್ಲ ಮಕ್ಕಳನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ಎಲ್ಲ ಮಕ್ಕಳು ಸೌಂದರ್ಯ ಪ್ರಜ್ಞೆಯವರಾಗಿ ಆಗಬೇಕು, ಊರನ್ನು ಸೌಂದರ್ಯ ಪ್ರಜ್ಞೆಯಾಗಿ ಬೆಳೆಸಬೇಕು ಎಂಬುದೇ ಮಹಾದೊಡ್ಡ ಆಸೆ. ನಮಗೆ ವಿದ್ಯಾರ್ಥಿಗಳ ಶಕ್ತಿಯ ಮೇಲೆ ಭಾಳ ಅಪಾರವಾದಂಥ ಗೌರವ. ನಮ್ಮ ದೇಶದಲ್ಲಿ 144 ಕೋಟಿ ಜನಸಂಖ್ಯೆ ಇರುವಂಥ ಸಂಪತ್ತು ಇರುವಂಥ ನಮ್ಮ ದೇಶ. ಇದರಲ್ಲಿ 52 ಕೋಟಿ ಮಕ್ಕಳು ಇವತ್ತು 25 ವರ್ಷದ ಕೆಳಗಿನ 1ನೇ ತರಗತಿಯಿಂದ UG PGವರೆಗೆ ಓದುವಂಥ ಮಕ್ಕಳು ಇವತ್ತು ದೇಶದಲ್ಲಿ ಇರುವುದು ನಮ್ಮ ಭಾಗ್ಯ ಅಂತ ಎನ್ನಬೇಕು. ನಮ್ಮನ್ನು ದೀರ್ಘಕಾಲ ಆಳಿದಂಥ ಇಂಗ್ಲೆಂಡ್ನ ಜನಸಂಖ್ಯೆ ಇವತ್ತು 6 ಕೋಟಿ, ನಮಗಿಂತ 4 ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ 2.5 ಕೋಟಿ. ನಮ್ಮ ದೇಶದಲ್ಲಿ ಇವತ್ತು 144 ಕೋಟಿ ಜನಸಂಪತ್ತಿರುವುದರಲ್ಲಿ 52 ಕೋಟಿ ಮಕ್ಕಳು ಇರುವಾಗ ಮಕ್ಕಳ ಮೇಲೆ ನಾವು ಭರವಸೆ ಇಡಬೇಕಾದ್ದು ನಮ್ಮ ಧರ್ಮ. ಆದ್ದರಿಂದ ಈ ಮಕ್ಕಳಿಗೆ ಸರಿಯಾದ ವಿದ್ಯೆ ಬುದ್ಧಿಯ ಜೊತೆ ಇಂಥ ಸಂಸ್ಕಾರವನ್ನು ಕೊಟ್ಟುಕೊಂಡು ಅವರನ್ನು ನಮ್ಮ ದೇಶದ ಸಂಪತ್ತಾಗಿ ಬೆಳೆಸಬೇಕೆಂಬ ವಿಚಾರದಿಂದ ಇವತ್ತು ಈ ಕೆಲಸವನ್ನು ನಾವು ಮಾಡ್ತಾ ಬಂದೆವು. ನಾನು ನಿಮ್ಮಲ್ಲಿ ವಿನಂತಿಷ್ಟೇ, ಇಲ್ಲಿ ಪುತ್ತೂರಿನಲ್ಲೂ ಕೂಡ ಈ ಘಟಕ ಒಂದು 10 ವರ್ಷದಿಂದ ಪ್ರಾರಂಭ ಆದ್ದು. ನಮ್ಮ ಹಿರಿಯರಾದಂಥ ನನ್ನ ಸಹೃದಯ ಬಂಧು ಸವನೂರು ಸೀತಾರಾಮರಯ್ಯವರು, ಪುರಂದರ ಭಟ್ರವರು, ರಾಜೇಶ್ ಬೆಜ್ಜಂಗಳವರು ಮತ್ತು CB ಐತಪ್ಪ ನಾಯಕರು ಮತ್ತು ರೆವಲಿನ್ ವಿಜಯ ಹಾರ್ವಿನ್ರವರ ನಾಯಕತ್ವದಲ್ಲಿ ಆಗ ಕಟ್ಟಿದಂಥ ಸಂಸ್ಥೆ ಈಗ ಅದರಲ್ಲಿ ಭಾಳಷ್ಟು ಜನಗಳು, ಅದರಲ್ಲಿ ಬೇರೆ ಬೇರೆ ಜನಗಳು ಸೇರಿಕೊಂಡು ಇಂದಿನಿಂದ ನಮಗೆ ಇದನ್ನು ಮುನ್ನಡೆಸಿಕೊಂಡು ಹೋಗಿದ್ದೇವೆ. ಇವತ್ತು ಈ ಪುತ್ತೂರಿಗೆ ಬರುವಾಗ ನಾನು ದಿನ 2 ಬಾರಿ 3 ಬಾರಿ ನಾನು ಪ್ರಾರ್ಥನೆ ಮಾಡುವಂಥ ಪುತ್ತೂರಿನ ಮಹಾಲಿಂಗೇಶ್ವರ ದೇವರಿಗೂ ನಾನು ನಮಿಸಿಕೊಂಡು ಇವತ್ತು ಅವರ ಆಶೀರ್ವಾದದಲ್ಲಿ ಈ ಒಂದು ಪ್ರಾಂಗಣದಲ್ಲಿ ಈ ಪ್ರಾಂಗಣಕ್ಕೂ ಕೂಡ CH ಕೋಚನ್ರಯ್ಯವರ ಹೆಸರನ್ನು ಇಟ್ಟಿದ್ದೇವೆ. ಅದರೊಟ್ಟಿಗೆ ಈ ವೇದಿಕೆಗೆ GL ಆಚಾರ್ಯರವರ ವೇದಿಕೆ ಎಂಬ ಹೆಸರನ್ನು ಇಟ್ಟಿದ್ದೇವೆ. ಇನ್ನು ನನಗೆ ಇವತ್ತಿನ ಇಡೀ ಕಾರ್ಯಕ್ರಮವನ್ನು ನಾವು ನಮ್ಮ ಹಿರಿಯರಾದಂಥ ಮಾಧವ ನಾಯ್ಕರವರಿಗೆ ಮತ್ತು ನಮ್ಮ ನೃತ್ಯ ಸಂಯೋಜನೆ ಮಾಡಿದಂಥ ಕುತ್ಕಾಡಿ ವಿಶ್ವನಾಥ್ ರೈ ಅವರಿಗೆ ನಾವು ನಮ್ಮ ಮಕ್ಕಳು ಅದನ್ನು ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಯಾಕಂತ ಹೇಳಿದರೆ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಕೊಡುವಾಗ ಅದರಲ್ಲಿ 100 ಸಂದೇಶಗಳನ್ನು ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಟ್ಟು ಮನರಂಜನೆ ಕೊಟ್ಟು ಹೋಗುವವರಲ್ಲ, ಇದರ ಮುಖಾಂತರ 4 ಸಂದೇಶಗಳು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಇವತ್ತು ಬಹಳಷ್ಟು ಹಿರಿಯರನ್ನು, ಇಲ್ಲಿಯ ಗಣ್ಯರನ್ನು, ಈ ಸಮಾಜವನ್ನು ಕಟ್ಟಿದವರನ್ನು, ಈ ಪುತ್ತೂರನ್ನು ಕಟ್ಟಿದವರನ್ನು ನಾವು ಎಲ್ಲರನ್ನು ಮೇಲೆ ಇಟ್ಟುಕೊಂಡು ಅವರ ಸಮ್ಮುಖದಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡುವಂತ ಹೇಳಿದರೆ ನಮಗೆ ಭಾಳ ಖುಷಿಯನ್ನು ಕೊಟ್ಟಿದೆ. ಇದಕ್ಕಾಗಿ ಬಹಳಷ್ಟು ಮಾನ್ಯರು ಬೇರೆ ಬೇರೆ ರೀತಿಯಿಂದ ತನುಮನ ಧನದಿಂದ ಇವತ್ತು ಏನೂ ಸದ್ದು ಗದ್ದಲಿಲ್ಲದೆ ಯಾರಿಗೂ ಗೊತ್ತಾಗದಾಗೆ ಭಾಳಷ್ಟು ಇದಕ್ಕೆ ಸಾಕಾರ ಮಾಡಿದವರು ನನ್ನ ಬಹಳ ದೊಡ್ಡ ಆತ್ಮೀಯರು ಈ ಪುತ್ತೂರಿನಲ್ಲಿ ಇದ್ದುಕೊಂಡು ಇವತ್ತು ಇಷ್ಟು ಒಂದು ಪುತ್ತೂರಿನ ಕ್ರೀಮಿನಂಥ ಸಜ್ಜನರು, ಸೌಂದರ್ಯ ಪ್ರಜ್ಞೆ ಇದ್ದವರು ಇವತ್ತು ಬಂದದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳಿಕೊಂಡು, ಇದರ ಒಟ್ಟಿಗೆ ನಾನು ಹಾಗೆ ಹೇಳಿದಾಗೆ ಹಲವು ಸಂದೇಶ, ಯಾವ ರೀತಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು, ಹೇಗೆ ಸಮಯ ಪ್ರಜ್ಞೆಯಲ್ಲಿ ಇರಬೇಕು, ಹೇಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಬೇಕು, ಅದು ನಾಡಿಗೆ ಹೇಗೆ
ಮೂಡಬೇಕು ಎಂಬುದನ್ನು ಎಲ್ಲವನ್ನು ನಾವು ಹೇಳಲಿಕ್ಕೆ ಇದ್ದದ್ದರಿಂದ ಇನ್ನು ಮುಂದೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಅಶೋಕ್ ಕುಮಾರ್ ರೈ ಅವರು 4 ಮಾತನ್ನು ಆಡಿದ ಮೇಲೆ 1-2 ನಿಮಿಷ ಕಾಲ ನನ್ನ ಪರಮಪೂಜ್ಯ ಗುರುಗಳು ಒಂದು ಆಶೀರ್ವಾದ ಮಾಡಿ ನಮ್ಮ ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗಿ ಆಮೇಲೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ 3 ಗಂಟೆ ಕಾಲ ನಡೀಲಿಕ್ಕಿದೆ. ತಮ್ಮಲ್ಲಿ ನಾನು ಕೈ ಮುಗಿದು ಬೇಡುವುದಿಷ್ಟೇ, ಬಂದು ನೀವು ಈ 3 ಗಂಟೆ ಕಾಲ ಇದನ್ನು ವೀಕ್ಷಣೆ ಮಾಡಬೇಕು. ಒಂದು ವಿದ್ಯಾರ್ಥಿಗಳಿಗೆ ನಾವು ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಏನು ಮಾಡ್ತಾರೆ ಎಂಬುದನ್ನು ತಾವುಗಳು ಗಮನಿಸಬೇಕು. ಆಮೇಲೆ 3 ಗಂಟೆ ಕಾಲ ನೋಡಿಕೊಂಡು ನೀವು ಹೋಗಬೇಕು ಎಂಬುದೇ ನನ್ನ ಒಂದು ಬಹಳಷ್ಟು ವಿನಂತಿ. ಪ್ರಾರಂಭದಿಂದ ಕೊನೆಯ ತನಕ ಕೊನೆಗೆ ಒಂದು ಗೊಂಬೆ ನೃತ್ಯಗಳೆಲ್ಲ ಆಗುವಂಥವರೆಗೆ ಸಹ ತಾವುಗಳು ಕೂತ್ಕೊಂಡ್ರೆ ಅದೇ ನಮ್ಮ ಮಕ್ಕಳಿಗೆ ಕೊಡುವಂಥ ಆಶೀರ್ವಾದ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಇವತ್ತಿನ ದಿನ ಆಯ್ತಾರ ದಿನ ನಿಮ್ಮ ಸಮಯವನ್ನು ನಮಗಾಗಿ ಜೋಡಣೆ ಮಾಡೋದಕ್ಕಾಗಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ತಾವುಗಳ ಬಂದಂಥ ತಾವೆಲ್ಲರಿಗೂ ಕೂಡ ಕೈ ಮುಗಿದು ಪ್ರೀತಿಯಿಂದ ಕೈ ಮುಗಿದುಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸದಾ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಘನತೆವೆತ್ತ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಪುತ್ತೂರಿನ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರು. ಅವರೀಗ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ, ಅದೇ ರೀತಿ ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ, ಆಳ್ವಾಸ್ ನುಡಿಸಿರಿ ವಿರಾಸತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಈ ಕಾರ್ಯಕ್ರಮದ ರೂವಾರಿ ಆತ್ಮೀಯರು, ನನ್ನ ಮಾರ್ಗದರ್ಶಕರು ಆಗಿರುವಂಥ ಡಾಕ್ಟರ್ ಮೋಹನ್ ಆಲೋ ಅವರೇ, ಸ್ವಾಮೀಜಿಗಳಾದಂಥ ಡಾಕ್ಟರ್ ಸಂತೋಷ್ ಗುರೂಜಿ ಅವರ ಆಶೀರ್ವಾದವನ್ನು ಬೇಡುತ್ತಾ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಕಿಶೋರ್ ಕುಮಾರ್ ಅವರೇ, ಈ ಭಾಗದ ಮಾಜಿ ಶಾಸಕರಾಗಿರುವಂಥ ಸಂಜೀವ ಮಠಂದೂರವರೇ, ಮಾಜಿ ಶಾಸಕಿ ಆಗಿರುವಂಥ ಶಕುಂತಲಾ ಡಿ ಶೆಟ್ಟಿ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಾದಿ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಸಮಯದ ಅರಿವು ಇದೆ. ಆಳ್ವರು ಅವರ ಮಾತಿನಲ್ಲಿ ಹೇಳಿದರು, ಸಮಯವನ್ನು ಸರಿಯಾಗಿ ನೋಡಿಕೊಳ್ಬೇಕು, ಸಮಯದ ಅರಿವು ನಮಗೆ ಇರಬೇಕು. ನನಗೆ ಮೊನ್ನೆಯಿಂದ ಬುದ್ಧಿ ಹೇಳ್ತಾ ಇದ್ದಾರೆ ಅಶೋಕ್ ರೈಗಳೇ, ಯಾವುದನ್ನು ಮರೆಯೋದಿದ್ದರೂ ಸಮಯವನ್ನು ಸರಿಯಾಗಿ ಪಾಲಿಸಬೇಕು, ಆ ಸಮಯಕ್ಕೆ ಸರಿಯಾಗಿ ನೀವು ಬರಬೇಕು. ಇವತ್ತು ಬೆಳಗಿನ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಜೊತೆಯಲ್ಲಿ ಸೇರಿದ್ದೀವಿ. ಅವರು ನಮಗೆ ಮಾರ್ಗದರ್ಶಕರು, ಅವರು ಹೇಳಿದ ವಿಚಾರವನ್ನು ನಾವು ಪಾಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಆಳ್ವಾಸ್ ಕಾಲೇಜ್ ಅಂತ ಹೇಳಿದರೆ ಈ ನಮ್ಮ ಭಾಗದಲ್ಲಿ ಬೇಕಾದಷ್ಟು ವಿದ್ಯಾಸಂಸ್ಥೆಗಳು ಇದ್ದಾವೆ. ನಾವು ವಿದ್ಯಾಸಂಸ್ಥೆಗಳ ಬಗ್ಗೆ ಮಾತಾಡ್ತಾ ಹೋದರೆ ಒಂದಷ್ಟು ವಿದ್ಯಾಸಂಸ್ಥೆಗಳು ಈಗ ಆರ್ಥಿಕವಾಗಿ ಮುಂದುವರಿಯುವುದನ್ನು, ಆರ್ಥಿಕವಾಗಿ ಟಾರ್ಗೆಟ್ ಮಾಡ್ತಾ ಇರೋದನ್ನು ನಾವು ನೋಡ್ತೇವೆ. ಆದರೆ ಆಳ್ವಾಸ್ ವಿದ್ಯಾಸಂಸ್ಥೆ ಅವರೀಗ ಹೇಳಿದ ಹಾಗೆ ಒಂದು ಕಡೆ ವಿದ್ಯಾರ್ಜನೆ ಮಾಡಿದರೆ ಇನ್ನೊಂದು ಕಡೆ ವಿದ್ಯಾಭ್ಯಾಸಕ್ಕೆ ಅವರು ಏನೋ ಕೊಡುಗೆಯನ್ನು ಕೊಡ್ತಾರೆ. ಅದರ ಜೊತೆಯಲ್ಲಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಅದರಲ್ಲಿ ಆಟೋಟ ಸ್ಪರ್ಧೆಗಳಿಗೆ ಅವರು ಕೊಡುವಂಥ ಮಹತ್ವದಿಂದ ಬಹುಶಃ ಇವತ್ತು ನಾವು ಕೂಡ ಹೆಮ್ಮೆ ಪಡುವಂಥ ವಿಚಾರವಾಗಿದೆ. ನಾವು ಕರ್ನಾಟಕದ ಯಾವ ಭಾಗದಲ್ಲಿ ನಾವು ಹೋಗುವಾಗಲೂ ಕೂಡ ನಮ್ಮ ಹತ್ರ ಒಂದಷ್ಟು ಜನ ಕೇಳ್ತಾರೆ, ನನ್ನ ಮಗ ಇವತ್ತು ಆಳ್ವಾಸಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ನನ್ನ ಮಗನಿಗೆ ಒಂದು ಸೀಟು ಕೊಡಿ, ನನ್ನ ಮಗನಿಗೆ ಏನಾದರೂ ಒಂದು ವ್ಯವಸ್ಥೆಗಳು ಆಳ್ವಾಸಲ್ಲಿ ನೀವು ಮಾತಾಡಬೇಕು ಅನ್ನೋ ವಿಚಾರವನ್ನು ನಮ್ಮ ಹತ್ರ ಉಲ್ಲೇಖ ಮಾಡಬೇಕಂತಾದರೆ ನಾವು ಅತ್ಯಂತ ಹೆಮ್ಮೆ ಪಡುವಂಥ ವಿಚಾರ ಆಗಿದೆ. ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪರವಾಗಿ ನಿಮಗೆ ಅನಂತ ಅಭಿನಂದನೆಯನ್ನು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಆಳ್ವರೆ.
ಈ ಆಳ್ವಾಸ್ ನುಡಿಸಿರಿಯನ್ನು ಯಾಕೆ ಮಾಡಿದರು ಅಂತ ನಮ್ಮ ಕೆಲವರಿಗೆಲ್ಲ ಗೊಂದಲ ಇರ್ಬೋದು. ಅವರಿಗೆ ಉಲ್ಲೇಖ ಮಾಡಿದರು. ಏನಾದರೂ ಒಂದಷ್ಟು ಮಕ್ಕಳು ಬರ್ತದ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವರು ಖಂಡಿತ ಮಾಡಲಿಲ್ಲ. ನಾವು ಸುಮಾರು ಒಂದು 10 ವರ್ಷದಿಂದ ಅವರು ಬೇರೆ ಬೇರೆ ಕಡೆಯಿಂದ ನಾವು ಬೇಡಿಕೆಯನ್ನು ಇಡ್ತದೆ, ಆಲ್ವರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ತಂಡವನ್ನು ಕಳಿಸಿ ನಮಗೆ ಕಾರ್ಯಕ್ರಮವನ್ನು ಕೊಡಬೇಕು ಅಂತ. 10 ವರ್ಷದ ಹಿಂದೆ ಇದೇ ಭಾಗದಲ್ಲಿ ಬಹುಶಃ ಅವರು ಕಾರ್ಯಕ್ರಮವನ್ನು ಮಾಡಿರಬೇಕು. ಇವರು ಅವರ ಸ್ವಂತ ಇಚ್ಛೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮೆಲ್ಲರನ್ನು ಸೇರಿಸಿಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನು ಸೇರಿಸಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ, ನಾವು ಬೇಡಿಕೆ ಇಡ್ತಾರೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟೋ ಸಲ ಬೇಡಿಕೆ ಇಟ್ಟಿದ್ದೀವಿ, ನಮಗೆ ನಿಮ್ಮ ಈ ತಂಡವನ್ನು ಕಳಿಸಿ ಅಂತ ಹೇಳಿದ್ರು ಆಲ್ವರದನ್ನು ಕಳಿಸಿಕೊಡೋದಿಲ್ಲ. ಅಂದರೆ ಅವರಿಗೆ ಹೆದರಿಕೆ ಇದೆ. ಕೆಲವು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ರಾಜ್ಯಕ್ಕೆ ಕೆಲವು ಕಾರ್ಯಕ್ರಮಗಳಿಗೆ ಹೋದರೆ ನಮ್ಮ ಭಾಷಣನೇ ಜಾಸ್ತಿ ಆಗ್ತದೆ, ಈ ಕಾರ್ಯಕ್ರಮಕ್ಕೆ ಸಮಯ ಸಿಗುವುದಿಲ್ಲ. ಮೊನ್ನೆ ಸೊರಬಕ್ಕೆ ಹೋಗಿ ರಾತ್ರಿ 10 ಗಂಟೆವರೆಗೆ ಭಾಷಣನೇ ಆಗಿದೆ, ಮತ್ತು ರಾತ್ರಿ 3 ಗಂಟೆವರೆಗೆ ಕಾರ್ಯಕ್ರಮ ಆಗಿದೆ ಅಂತ ಹೇಳ್ತಾ ಇದ್ರು. ಇವತ್ತು ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ಈ ಪುತ್ತೂರಿನವರಿಗೂ ಕೂಡ ಈ ಆಳ್ವಾಸ್ ನುಡಿಸಿರಿಯ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸುವಂಥ ಪ್ರಯತ್ನವನ್ನು ಆಳ್ವರು ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಪೂರ್ತಿ ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ನಿಮ್ಮ ಪರವಾಗಿದೆ, ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ. ಇಂಥ ಕಾರ್ಯಕ್ರಮಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ, ಮುಂದಿನ ವರ್ಷದಿಂದ ನೀವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿಮಗೆ ಆಗುವುದಿಲ್ಲ ಅಂತ ಆದರೆ ನೀವು ತಂಡವನ್ನು ಕಳಿಸಿದ್ರೆ ನಾವು ನಮ್ಮ ಎಲ್ಲ ಖರ್ಚನ್ನು ನೋಡಿಕೊಂಡು ನಾವು ಪುತ್ತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಅನ್ನೋ ಮಾತನ್ನು ನಿಮಗೆಲ್ಲರಿಗೂ ಹೇಳಿ, ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಎಲ್ಲರೂ ಇದನ್ನು ಕಡೆಯವರೆಗೆ ನಿಂತು ಇಷ್ಟು ಕಷ್ಟಪಟ್ಟು ಬಹುಶಃ 1 ವಾರದಿಂದ ಈ ಕಾರ್ಯಕ್ರಮಕ್ಕೆ ಇವತ್ತು ಬೆಳಿಗ್ಗೆ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ತೋರಿಸಬೇಕು. ಜೊತೆಗೆ ನಮಗೆ ಕೂಡ ಬುದ್ಧಿವಾದ ಹೇಳಿ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ಮಾಡಬಹುದು ಅನ್ನುವ ರೀತಿಯಲ್ಲಿ ಈ ಪುತ್ತೂರಿನ ಜನತೆಗೆ ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ರಿ. ಖಂಡಿತ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ. ನಾವೆಲ್ಲ ಜೊತೆ ನಿಂತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆ ಮಾಲಿಂಗೇಶ್ವರ ಆಶೀರ್ವಾದ ನೀವು ಮುಂದೆ ಮಾಡುವಂಥ ಮೆಡಿಕಲ್ ಕಾಲೇಜು ಏನೆಲ್ಲ ಇದೆ ಅದಕ್ಕೆ ಶುಭವನ್ನು ಕೊಡ್ತಾನೆ ಅನ್ನುವ ಮಾತನ್ನು ಹೇಳಿ ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಒಮ್ಮೆ ಜೈಕರ್ ಹಾಕೋಣ. ಊರ್ಚ ಬೋಲೋ ಭಾರತ್ ಮಾತಾಕ್ಕೆ ಜೋರು ಪಾಡಲಿ. ಪುತ್ತೂರ್ದ ಸ್ವರ ಕೈ ಮಿತ್ತಿದೇರ್ತಿ ಪಾಡಲಿ ತಿಕ್ಕೋರ. ಬೋಲೋ ಭಾರತ್ ಮಾತಾಕ್ಕೆ, ಬೋಲೋ ಭಾರತ್ ಮಾತಾಕ್ಕೆ. ನನ್ನವರ ಗೋವಿಂದ ಪಡ್ಗೋಣ. ಮಾಲಿಂಗೇಶ್ವರದವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಕೈ ಬನ್ನಿ ದೇರಿ ಪುಲೆಣ್ಣ ದೈವೆಲ್ಲ ದೇರಿ ಪಡ್ಗ ಕೈ ಮುಗಿದಿ. ಮಾಲಿಂಗೇಶ್ವರದವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ನಾನವರ ಮಾಲಿಂಗೇಶ್ವರದವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ. ಮುಂದೆ ಶ್ರೀ ಬಾರ್ಕೂರು ಮಹಾಸಂಸ್ಥಾನದ ಪರಮಪೂಜ್ಯ ಸಂತೋಷ್ ಗುರೂಜಿಯವರು ಶುಭಾಶೀರ್ವಾದದ 2 ನುಡಿಗಳನ್ನು ಆಡಬೇಕು ಅಂತ ಅವರನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪಂಚರತ್ನಾಖ್ಯ ಮೇದದ್ಯ ನಿತ್ಯ ಶುದ್ಧ ಪಠನರ್ಹ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತ್ರೆಯೇ ವಸ್ತಿ ಮಾನಸ. ಈಗಾಗಲೇ 6:30 ಆಗೋಯ್ತು. 6:30ಗೆ ಪ್ರಾರಂಭ ಮಾಡೋದು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಆಳ್ವರಿಗೆ ಹೆದರುವುದು ಅವರ ಸಮಯಕ್ಕೆ, ಅವರ ಪಂಕ್ಚುಯಾಲಿಟಿಗೆ. ಆಳ್ವರು ಕರೀತಾರೆ ಅಂದರೆ ಟೈಮಿಗೆ ಸರಿಯಾಗಿ ಹೋಗಿ ಸ್ವಾಮೀಜಿ ಮುಗಿದೋಗ್ಬಿಡ್ತದೆ ಅಂತಾರೆ. ಅಷ್ಟು ಒಂದು ಶ್ರದ್ಧೆಯನ್ನು ಪಂಕ್ಚುಯಾಲಿಟಿಯನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಅವರಲ್ಲಿರ್ತಕ್ಕಂಥ ಮಕ್ಕಳಿಗೆ ಎಷ್ಟು ಸಂಸ್ಕಾರ ಕೊಟ್ಟಿರ್ಬೋದು ಅದು ಯೋಚನೆ ಮಾಡಿ. ಯಾವ ಮಕ್ಕಳೇ ಆಗಲಿ ಇವತ್ತು ಪದವೀಧರರಾಗೋದು ಮುಖ್ಯ ಅಲ್ಲ, ವಿದ್ಯಾವಂತರಾಗಬೇಕು. ವಿದ್ಯಾವಂತರಾಗೋದು ಬೇರೆ, ಪದವೀಧರರಾಗೋದು ಬೇರೆ. ಪದವೀಧರರಾದವರು ಕಡೆಗೆ ಮಕ್ಕಳು ಅಪ್ಪ ಅಮ್ಮನ ಬಿಟ್ಟು ಅಥವಾ ನಮ್ಮನ್ನು ಹಾಸ್ಟೆಲಿಗೆ ಹಾಕಿದ್ದಾರೆ ಮೂಡುಬಿದ್ರೆಯಲ್ಲಿ, ಅಪ್ಪ ಅಮ್ಮನ ನಂತರ ಹಾಸ್ಟೆಲಿಗೆ ಹಾಕಬೇಕು ಅಂಥೇಳಿ ಆ ಮಕ್ಕಳನ್ನು ಹಾಕುವಂಥದ್ದು ಜಾಸ್ತಿ ನೋಡ್ತೇವೆ. ಆದರೆ ಎಲ್ಲಿ ಸಂಸ್ಕಾರ ಕಲಿಸ್ಕೊಡ್ತೇವೆ ನೋಡಿ, ಭಾಷೆಗೆ ಸಂಸ್ಕಾರ ಬಂದ ಮೇಲೆ ಅದಕ್ಕೆ ಸಂಸ್ಕೃತ ಅಂತ ಹೆಸರು. ಕೃತಿಗೆ ಮತ್ತು ಬದುಕಿನ ಕಲೆಗೆ ಸಂಸ್ಕಾರ ಬಂದರೆ ಅದಕ್ಕೆ ಸಂಸ್ಕೃತಿ ಅಂತ ಹೆಸರು. ಇವೆರಡರ ಮಧ್ಯದಲ್ಲಿ ನೃತ್ಯ, ನಮ್ಮ ಭಾರತದ ನೃತ್ಯ ಕಲೆಯನ್ನು ಯಾವ ಮಕ್ಕಳಿಗೆ ಒಂದು ಮುಟ್ಟಿಸ್ತಾರ ಆ ಮಕ್ಕಳೆಲ್ಲವೂ ಸಹ ಸಂಸ್ಕಾರಗೊಂಡವು ಅಂತಲೇ ಅರ್ಥ. ಆದ್ದರಿಂದ ಭಾರತದ ಈ ನೃತ್ಯ ಕಲೆಯಲ್ಲಿ ಯಾವ ಮಕ್ಕಳು ತೊಡಗಿಸ್ಕೊಂಡಿದ್ದಾರೋ ಅವರು ಅವರವರ ತಂದೆ ತಾಯಿಗಳ ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಅದೇ ಸಾಕ್ಷಿ. ಆ ಸರಸ್ವತಿಯ ಕಲೆಯನ್ನು ಕೊಟ್ಟದ್ದು ಇದು ಬಹಳ ಮುಖ್ಯ. ಎಷ್ಟೋ ಶಾಲಾ ಕಾಲೇಜುಗಳಿದ್ದಾವೆ, ಆ ಕಾಲೇಜುಗಳಲ್ಲಿ ಬರೀ ರ್ಯಾಂಕು ಮಾರ್ಕ್ಸು ಇರತಕ್ಕಂಥದ್ದು ಜಾಸ್ತಿ.
ಆದರೆ ಮೂಡುಬಿದ್ರೆಯಲ್ಲಿ ನಾವು ಎಷ್ಟೋ ವರ್ಷವನ್ನು ನೋಡ್ತಾ ಬಂದಿದ್ದೇವೆ. ಆಳ್ವಾಸು ಮಕ್ಕಳಿಗೆ ಸಂಸ್ಕೃತಿ ಜೊತೆಯಲ್ಲಿ ಅವರ ಬದುಕಿನ ಕಲೆ ಕಲಿಸೋದನ್ನು ಕೂಡ ವಿದ್ಯೆಯ ಜೊತೆಯಲ್ಲಿ ಕಲಿಸ್ಕೊಡ್ತಾ ಇರುವಂಥದ್ದು ಬಹಳ ಮುಖ್ಯ. ಅದರೊಳಗೆ ಅವ್ರು ಈಗಾಗಲೇ ಹೇಳಿದ್ರು, ವರ್ಷದಲ್ಲೇ 22,000 ಮಕ್ಕಳಿದ್ದಾವೆ ಅಂತಂದರೆ ಆ ಮಕ್ಕಳಲ್ಲಿ ನಾನಾಗ ಚೌಕಿಗೆ ಹೋಗಿ ನೋಡ್ಕೊಂಡು ಬಂದೆ. ಆ ಮಕ್ಕಳು ತನ್ನ ಮೇಕಪ್ಪನ್ನು, ತನ್ನ ಬಣ್ಣವನ್ನು ತಾನೇ ಬರ್ಕೊಳ್ಳೋ ಮಟ್ಟಕ್ಕೆ ಆ ಮಕ್ಕಳನ್ನ ತಯಾರು ಮಾಡಲಾಗಿದೆ. ಇದು ನಿಜವಾದ ಸ್ಕಿಲ್ಲು. ಈ ಸ್ಕಿಲ್ಲನ್ನು ಯಾವ ಶಾಲೆ ಕೊಟ್ಟಿತ್ತು? ಅವರೊಂದು ಮಾತು ಹೇಳಿದರು, ಪರಿಶಿಷ್ಟ ವರ್ಗದವರಿಗೆ 50 ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ವಿನಿಯೋಗಿಸೋದಿದೆಯಲ್ಲ, ಇದನ್ನು ನಳಿನ್ ಕುಮಾರ್ ಅವರು ಹಾಗೂ ಈಗ ಪ್ರಸ್ತುತ ಇರತಕ್ಕಂತಹ ನಮ್ಮ ಸಂಸದರು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು. ಇಂಥ ಒಂದು ಕೆಲಸವನ್ನು ನಿಸ್ವಾರ್ಥವಾಗಿ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಷನ್ ನಾನಂತೂ ಕೇಳಿಲ್ಲ. ಇಂಥ ಮಾಡ್ತಾ ಇರುವಂಥದ್ದನ್ನು ಸರ್ಕಾರ ಗುರುತಿಸಿ ಮುಂದೊಂದು ದಿನ ಪದ್ಮಶ್ರೀಯನ್ನು ಇವರಿಗೆ ಕೊಡಬೇಕಾದ ಅನಿವಾರ್ಯತೆ ಈ ದೇಶಕ್ಕೆ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತೇವೆ. ಪುತ್ತೂರಿಗೆ ನಾವು ಹಿಂದೆ ಬಂದಿದ್ವಿ ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ. ಮಹತೋಭಾರ ಅಂದರೆ ಏನು ಸ್ವಾಮೀಜಿ ಅಂತ ಒಂದು ಚೀಟಿ ಕೊಟ್ಟಿದ್ರು ನನಗೆ. ಯಾಕೆಂದರೆ ಈಶ್ವರನಿಗೆ ಮಾತ್ರ ಅದನ್ನು ಕರೀತಾರೆ, ಇದು ಯಾಕೆ ಕರೀತಾರೆ ಅಂತ ಅದ್ರ ಬಗ್ಗೆ ಮಾತಾಡಿದ್ದೆ. ಅವತ್ತೂ ಸಹ ನಿಮ್ಮ ಜನರನ್ನು ನೋಡಿದ ಮೇಲೆ ಇವತ್ತೇ ಬಂದಿರುವಂಥದ್ದು. ಇವತ್ತು ಈ ನಾಟ್ಯ ವೈಭವವನ್ನು ನೀವು ಇಷ್ಟು ದೊಡ್ಡ ವೇದಿಕೆಯಲ್ಲಿ ನೀವು ಕಡೇ ತನಕ ಇದ್ದರೆ ಆ ಮಕ್ಕಳಿಗೆ ದೊಡ್ಡ ಆಶೀರ್ವಾದ ಆಗ್ತದೆ. ನಾವು ಮಧ್ಯದಲ್ಲೇ ಯಕ್ಷಗಾನ ನೋಡಿಬಿಟ್ಟು ಬಿಟ್ಟು ಹೋಗಿಬಿಟ್ರೆ ಮಕ್ಕಳಿಗೆ ಮಾತ್ರ ದ್ರೋಹ ಮಾಡಬಾರ್ದು. ನಾವು ಅದ್ರ ಬೇರೆಯವರಿಗಾದ್ರೆ ಅಡ್ಡಿಲ್ಲ, ಮಕ್ಕಳಿಗೆ ಮಾತ್ರ ಕಡೇ ತನಕ ನೀವು ಇದ್ದರೆ ಅದು ನಿಜವಾದ ಆಶೀರ್ವಾದ ಆಗುತ್ತೆ. ಒಂದು ನಾಟ್ಯದಲ್ಲಿ ನಿಜವಾದ ಕಲೆ ಏನಿದೆ ಅಂದರೆ ಯಥೋ ಹಸ್ತಃ ತಥೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನಃ, ಯಥೋ ಮನಃ ತಥೋ ಭಾವ, ಯಥೋ ಭಾವ ತಥೋ ರಸಃ. ಇದು 5 ನೃತ್ಯದ ಪಂಚಕಗಳಂತೆ. ಅಂಥದ್ದನ್ನು ಮಕ್ಕಳಿಗೆ ತುಂಬಿಕೊಟ್ಟಿರುವಂಥದ್ದು ಆಳ್ವರ ದೊಡ್ಡತನ. ಇಂಥ ಒಂದು ನುಡಿ ಸಿರಿ ನಿಮ್ಮ ಬದುಕಿನ ಮಕ್ಕಳ ಬದುಕಿನಲ್ಲಿ ನಿಜವಾಗ್ಲೂ ಶಾರದೆಯ ನುಡಿಯಾಗಲಿ ಅಂತ ಆಶೀರ್ವಾದ ಮಾಡಿ ನಮ್ಮ ಮಾತಿಗೆ ಪೂರ್ಣ ವಿರಾಮ ಮಾಡ್ತಾ ಇದ್ದೇವೆ. ಆಳ್ವ ಸಾಂಸ್ಕೃತಿಕ ವೈಭವದ ಈ ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿದವರು ನಮ್ಮ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು. ಅದೇ ರೀತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಶ್ರೀ ಅಶೋಕ್ ಕುಮಾರ್ ರೈ ಹಾಗೂ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಆಳ್ವ ಸಾಂಸ್ಕೃತಿಕ ವೈಭವವನ್ನು ಕಣ್ತುಂಬಿಸಿಕೊಳ್ಳುವಂತಹ ಸಮಯ ಈಗ. ಶ್ರೀ ನಿತೀಶ್ ಮಾರ್ನಾಡ್ ಅವರು ನಡೆಸಿಕೊಡಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. cheek, hello. Hello, cheek, hello. Cheek, taste, hello. Taste, hello.
ಎಲ್ರಿಗೂ ನಮಸ್ಕಾರ. ಸ್ಥಳ ಸಾನ್ನಿಧ್ಯ ದೇವರಾದಂತಹ ಮಹಾಲಿಂಗೇಶ್ವರ ದೇವರ ಪಾದಚರಣಗಳಿಗೆ ನಮಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬಾರಕೂರು ಮಹಾಸಂಸ್ಥಾನದ ಡಾಕ್ಟರ್ ಸಂತೋಷ್ ಗುರೂಜಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಕಡಲ ತಡಿಯಿಂದ ಹೈಮಾಚಲದವರೆಗೆ, ಕಚ್ನಿಂದ ಕನ್ಯಾರೂಪದವರೆಗೆ ಸಂಸ್ಕೃತಿಯೇ ಮೈ ತಳೆದ ವಿಭಿನ್ನತೆ. ಉತ್ತರದಲ್ಲಿ ಉತ್ತುಂಗ ಹಿಮವಂತ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟಪ್ರಾಯದ ಹಿಮವೇ, ಕೆಳಗೆ ತಾಯಿಯ ಚರಣಕ್ಕೆ ನೀಲಾಸಿಂಧು ಜಲಸ್ಪರ್ಶ, ತನ್ಮಧ್ಯ ಭಾರತ ವರ್ಷ. ಇಂತಹ ಭಾರತ ದೇಶ ಇಡೀ ಜಗತ್ತಿಗೆ ವಸುದೈವ ಕುಟುಂಬಕಂ ಎನ್ನುವ ಪರಿಕಲ್ಪನೆಯನ್ನ ನೀಡಿ ಜಗತ್ತಿಗೆ ಜಗದ್ಗುರು ಆದಂತಹ ರಾಷ್ಟ್ರ. ಇಂತಹ ಹೆಮ್ಮೆಯ ರಾಷ್ಟ್ರದ ನಮ್ಮ ನೆಲದ ಕಲೆಗಳನ್ನ ಬಿಂಬಿಸುವಂತಹ ವಿಭಿನ್ನ ಕಾರ್ಯಕ್ರಮವೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ದಿನ ಆಳ್ವಾಸ್ ನುಡಿಸಿರಿ ವಿರಾಸತ್ ಘಟಕ ಪುತ್ತೂರು ಮತ್ತು ಆಳ್ವಾಸ್ ವಿದ್ಯಾಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಮಾಜಿ ಸಂಸದರು ಆದಂತಹ ನಳಿನ್ ಕುಮಾರ್ ಕಟೀಲ್ ಸರ್ ಇವರನ್ನ, ಅದೇ ರೀತಿ ಈ ಭಾಗದ ಶಾಸಕರು ಆದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಪುತ್ತೂರು ಇವರನ್ನ, ಅದೇ ರೀತಿ ಆಳ್ವಾಸ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಆದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸರ್, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕಿರುವಂತಹ ಅತಿಥಿ ಅಭ್ಯಾಗತರನ್ನ, ಜೊತೆಗೆ ನೆರೆದಿರುವಂತಹ ಸಮಸ್ತ ಪುತ್ತೂರಿನ ಜನತೆಯನ್ನ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ನಾವು ಸೇರಿರುವಂಥದ್ದು ಮಹಾಲಿಂಗೇಶ್ವರನ ದೇವರ ಸಾನ್ನಿಧ್ಯದಲ್ಲಿ. ಈ ಕಾರ್ಯಕ್ರಮದ ಆರಂಭವನ್ನ ಮಾಡ್ತಾ ಇರುವಂಥದ್ದು ಆ ಶಿವ ದೇವರ ಸ್ತುತಿಯನ್ನ ಮಾಡುವಂತಹ ಗೀತೆಯೊಂದಕ್ಕೆ ಯೋಗ ಪ್ರದರ್ಶನವನ್ನ ಮಾಡುವ ಮೂಲಕ ಜಗತ್ತಿಗೆ ಹಲವಾರು ಹೊಸತನಗಳನ್ನ ಕೊಟ್ಟಂತಹ ಹಿರಿಮೆ ನಮ್ಮ ಭಾರತ ದೇಶಕ್ಕೆ ಸಲ್ಲುತ್ತೆ. ಅದು ಶೂನ್ಯ ಇರಬಹುದು, ಆಯುರ್ವೇದ ಇರಬಹುದು, ಯೋಗದಂತಹ ಮಹಾನ್ ಚೇತನಗಳನ್ನ ಇಡೀ ಜಗತ್ತಿಗೆ ಕೊಡುಗೆಯಾಗಿ ನೀಡಿದೆ. ಇಂತಹ ಯೋಗವನ್ನ ವೇದಿಕೆಯ ಮೇಲೆ ನೋಡುವಂತಹ ಸಮಯ. ಪ್ರತಿನಿತ್ಯ ಮಾಡಬೇಕು ಯೋಗ, ಸದೃಢವಾಗೋದು ನಮ್ಮ ಆರೋಗ್ಯ. ಇದು ಹುಟ್ಟಿರೋದು ನಮ್ಮ ನೆಲದಲ್ಲೇ ಅನ್ನೋದು ನಮ್ಮ ಬಹುದೊಡ್ಡ ಭಾಗ್ಯ. ಇದೀಗ ವೇದಿಕೆಯ ಮೇಲೆ ಕಲಾತ್ಮಕ ಯೋಗ ಪ್ರದರ್ಶನ ನಿರ್ದೇಶನವನ್ನ ಮಾಡಿದ್ದಾರೆ ನಿರ್ಮಲಾ ಕೋಡ್ಲಿಕರ್. ಬನ್ನಿ ನೋಡೋಣ ಯೋಗ ಪ್ರದರ್ಶನ ನಿಮಗಾಗಿ. जटाटवीगलज्जल प्रवाह पावितस्थले कलेवलम्ब्य लम्बितां भुजङ्ग तुङ्गमालिकान्तमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवम्. जटाकटाह सम्भ्रम भ्रम निलिम्प निर्झरी विलोल वीचि वल्लरी विराजमान मूर्धनि धगद्धगद्धगज्ज्वलल्ललाट पट्ट पावके किशोर चन्द्रशेखरे रतिः प्रतिक्षणम् मम. धराधरेन्द्र नन्दिनी विलास बन्धु बन्धुरस्फुरद्दिगन्त सन्तति प्रमोदमान मानसे कृपा कटाक्ष धोरणी निरुद्ध दुर्धरापति क्वचिद्दिगम्बरे मनो विनोदमेतु वस्तुनि. जटाभुजंग पिंगल स्फुरत् प्रणामणि प्रभा कदम्ब कुङ्कुमद्रव प्रलिप्त दिग्वधूमुखे मदान्ध सिन्धुर स्फुरत्वगुत्तरीय मेधुरे मनो विनोदमद्भुतं बिभर्तु भूत भर्तरि. ॐ नमः शिवाय. सदा शिवं भज
लोचनं प्रभृत्य शेषलेखशेखरं प्रसूनधूलिधोरणी विधूसराङ्घ्रिपीठभूभुजङ्गराजमालया निबद्धजाटजूटक श्रियैचिराय जायतां चकोरबन्धुशेखरः ललाटचत्वरज्वलद्धनञ्जय स्फुलिङ्गभालिपीतपञ्चसायकं नमन्निलिम्पनायकं सुधामयूखलेखया विराजमानशेखरं महाकपालि सम्पदे शिरोजटालमस्तु नः करालभालपट्टिकाधगद्धगद्धगज्ज्वलद्धनञ्जयाहुतीकृत प्रचण्ड पञ्चसायके धराधरेन्द्रनन्दिनी कुचाग्रचित्रपत्रक प्रकल्पनैकशिल्पिनी त्रिलोचने रतिर्मम नवीन मेघमण्डली निरुद्ध दुर्धर स्फुरत्कुहूनिशीथिनी तमः प्रबन्धबद्ध कन्धरः निलिम्प निर्झरीधरस्तनोतु कृत्ति सिन्धुरः कलानिधान बन्धुरः श्रियं जगद्धुरन्धरः प्रफुल्लनीलपङ्कज प्रपञ्चकालिमप्रभावलम्बिकण्ठकन्दली रुचिप्रबद्धकन्धरं स्मरच्छिदं पुरच्छिदं भवच्छिदं मखच्छिदं गजच्छिदान्धकच्छिदं तमन्तकच्छिदं भजे अखर्व सर्वमङ्गला कलाकदम्ब मञ्जरी रसप्रवाह माधुरी विजृम्भणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्धकान्तकं तमन्तकान्तकं भजे विनिर्गमत्क्रमस्फुरत्करालभालहव्यवाढ्यमिद्धिमिद्धिमिध्वनन् मृदङ्गतुङ्गमङ्गलध्वनिक्रम प्रवर्तित प्रचण्ड ताण्डवः शिवा स्पृशद्विचित्रकल्पयोर्भुजङ्गमौक्तिकर्त्रजो गरिष्ठरत्नलोष्टयो सुहृद्विपक्षपक्षयो कृष्णारविन्द चक्षुषो प्रजामही महेन्द्रयो समप्रवृत्तिकः कदा सदा शिवं भजाम्यहम् निर्झरीनि कुञ्जकोटरे वसन् विमुक्त दुर्मतिः सदा शिरस्थमञ्जलिं वहन् विमुक्तलोललोचनो ललाम भाललग्नकः शिवेति मन्त्रमुच्चरन् कदा सुखी भवाम्यहम् मुक्तमुत्तमोत्तमं स्तवन् पठन् स्मरन् ब्रुवन्नरो विशुद्धिनेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य विमोहनं हि देहिनां सुशङ्करस्य विमोहनं हि देहिनां सुशङ्करस्य चिन्तनो
ಶಿವಾಯ ಓಂ ನಮಃ 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 ಶಿವಾಯ ಮುಂದಕ್ಕೆ ಈ ವೇದಿಕೆಯ ಮೇಲೆ ಭರತ ಮುನಿಗಳಿಂದ ಸೃಜಿಸಲ್ಪಟ್ಟಂತಹ ಭರತನಾಟ್ಯವನ್ನ ನೋಡುವಂತಹ ಸಮಯ. ನಮ್ಮೆಲ್ಲರಿಗೂ ಕೂಡ ಸಮುದ್ರ ಮಥನದ ಕತೆ ತಿಳಿದಿರಬಹುದು. ಒಂದು ಕಡೆಯಲ್ಲಿ ಅಸುರರು, ಮತ್ತೊಂದು ಕಡೆಯಲ್ಲಿ ದೇವತೆಗಳು ಹಾಲಿನ ಸಮುದ್ರವನ್ನ ಅಮೃತಕ್ಕಾಗಿ ಮಥನವನ್ನ ಮಾಡುವಂಥದ್ದು, ಕಡೆಯುವಂಥದ್ದು. ಈ ಸಮಯದಲ್ಲಿ ಕೇವಲ ಅಮೃತ ಮಾತ್ರ ದೊರಕದೆ ಅಮೃತದ ಜೊತೆಗೆ ಕೆಲವೊಂದು ರತ್ನಗಳು ಕೂಡ ದೊರಕುವಂಥದ್ದು. ಆ ಒಂದು ರತ್ನಗಳಲ್ಲಿ ಒಂದು ಕಮಲದ ಮಧ್ಯದಲ್ಲಿ ಜನ್ಮವನ್ನ ತಾಳಿದಂತಹ ಲಕ್ಷ್ಮೀ ದೇವತೆ, ಅಂದ್ರೆ ಅವರನ್ನ ಸಂಪತ್ತಿನ ಅಧಿದೇವತೆ ಅಂತ ನಾವೆಲ್ಲರೂ ಕೂಡ ಆರಾಧನೆಯನ್ನ ಮಾಡ್ತೇವೆ. ಹೀಗೆ ಸಂಪತ್ತಿನ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಯನ್ನ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಹೀಗೆ 8 ರೂಪಗಳಲ್ಲಿ ಆರಾಧನೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಇದೀಗ ವೇದಿಕೆಯ ಮೇಲೆ 8 ರೂಪದ ಲಕ್ಷ್ಮಿಯರನ್ನು ನೋಡುವಂತಹ ಸಮಯ. ನಿರ್ದೇಶನವನ್ನ ಮಾಡಿದ್ದಾರೆ ವಿದ್ವಾನ್ ದೀಪಕ್ ಕುಮಾರ್ ಪುತ್ತೂರು. ಬನ್ನಿ ನೋಡೋಣ ಭರತನಾಟ್ಯ ಅಷ್ಟಲಕ್ಷ್ಮಿಯರು. अमृतोद्भवे कमला लोकसुन्दरी श्रीहरि वल्लभे देवी अष्टलक्ष्मी स्वरूपिणी अष्टलक्ष्मी स्वरूपिणी अष्टलक्ष्मी स्वरूपिणी ಪದ ಸಾನಿದ ಪಾಗರಿ ಸರಿದ ಪದ ಸಾನಿದ ಗ ಪದ ಸಾನಿದ
प्रदाते मोक्षप्रदाते आदिलक्ष्मी नमोऽस्तुते कामितदाते मोक्षप्रदाते आदिलक्ष्मी नमोऽस्तुते आदिलक्ष्मी नमोऽस्तुते क्षीरसम्भवे कल्मषनाशिनी धान्यलक्ष्मी नमोऽस्तुते क्षीरसम्भवे कल्मषनाशिनी धान्यलक्ष्मी नमोऽस्तुते धान्यलक्ष्मी नमोऽस्तुते विष्णु मनोहरि दुष्टध्वंसिनी धैर्यलक्ष्मी नमोऽस्तुते विष्णु मनोहरि दुष्टध्वंसिनी धैर्यलक्ष्मी नमोऽस्तुते धैर्यलक्ष्मी नमोऽस्तुते चतुरानन हरि हरादि पूजिते गजलक्ष्मी देवी नमोऽस्तुते चतुरानन हरि हरादि पूजिते गजलक्ष्मी देवी नमोऽस्तुते गजलक्ष्मी देवी नमोऽस्तुते सा
ದ ಪ ಮ ಪ ದ ಪ ಮ ಪ ದ ಪ ಮ ಪ ದ ರಿ ಸ ಗ ರಿ ಮ ಗ ಪ ಮ ದ ಪ ಗ ರಿ ಸ ರಿ ಗ ಮ ಗ ರಿ ಗ ಮ ಗ ರಿ ಗ ಗ ರಿ ಸ ರಿ ಸ ರಿ ಸ ರಿ ಸ ರಿ ಸ ಸ ರಿ ಗ ಮ ಗ ರಿ ಗ ಮ ಗ ರಿ ಗ ಗ ರಿ ಸ ರಿ ಸ ರಿ ಸ ರಿ ಸ ರಿ ಸ ಸ ರಿ ರಿ ಸ ಪ ದ ಮ ಪ ಸ ರಿ ರಿ ಸ ರಿ ಸ ರಿ ಗ ಮ ಪ ದ ರಿ ಸ ರಿ ಸ ರಿ ಸ ರಿ ದ ರಿ ದ ಸ ರಿ ಸ ರಿ ರ ಪ ದ ಮ ಮ ಗ ರಿ ಗ ರಿ ಸ ರಿ ಸ ರಿ ಸ ರಿ ಗ ರಿ ಗ ಮ ಗ ಸ ರಿ ಗ ಮ ಗ ರಿ ಗ ಮ ಮ ಮ ಗ ಮ ಪ ದ ರಿ ಸ ರಿ ಸ ರಿ ಸ ನಿ ರ ನಿ ರ ಸ ರಿ ಸ ನಿ ರ ಪ ದ ಮ ಮ ಗ ರಿ ಗ ರಿ ಸ ರಿ ಪದ್ಮನಯನೆ ಪದ್ಮನಾಭ ಪ್ರಿಯೆ ಪದ್ಮನಯನೆ ಪದ್ಮನಾಭ ಪ್ರಿಯೆ ಸಂತಾನ ಲಕ್ಷ್ಮಿ ನಮೋಸ್ತುತೆ ಪದ್ಮನಯನೆ ಪದ್ಮನಾಭ ಪ್ರಿಯೆ ಸಂತಾನ ಲಕ್ಷ್ಮಿ ನಮೋಸ್ತುತೆ ಸಂತಾನ ಲಕ್ಷ್ಮಿ ನಮೋಸ್ತುತೆ ಸಾನಿ ದ ಪ ಮ ಪ ಮ ಗ ರಿ ಸ ರಿ ಗ ಮ ಗ ಮ ಪ ದ ನಿ ಸ ನಿ ದ ಪ ದ ನಿ ಸ ರಿ ಗ ರಿ ಸ ನಿ ದ ನಿ ಸ ನಿ ದ ಪ ಮ ಪ ದ ನಿ ಸ ನಿ ದ ಪ ಮ ಗ ರಿ ಗ ಮ ಪ ದ ನಿ ಸ ರಿ ಗ ರಿ ಸ ನಿ ದ ನಿ ಸ ನಿ ದ ಪ ಮ ಪ ದ ನಿ ಸ ನಿ ದ ಪ ಮ ಗ ರಿ ಗ ಮ ಪ ಸ ರಿ ಗ ಮ ಪ ಮ ಗ ರಿ ಗ ಮ ಪ ದ ನಿ ದ ಪ ಮ ಪ ದ ನಿ ಸ ರಿ ಸ ನಿ ದ ಪ ಮ ಪ ದ ನಿ ಸ ರಿ ಗ ರಿ ಸ ನಿ ದ ನಿ ಸ ರಿ ಗ ರಿ ಸ ನಿ ದ ನಿ ಸ ರಿ ಗ ರಿ ಸ ನಿ ದ ರಿ ಸ ನಿ ದ ಪ ದ ನಿ ಸ ರಿ ಸ ನಿ ದ ಪ ದ ನಿ ಸ ರಿ ಸ ನಿ ದ ನಿ ಸ ರಿ ದ ಪ ಮ ಪ ದ ನಿ ಸ ನಿ ದ ಪ ಮ ಪ ದ ನಿ ಸ ರಿ ದ ಪ ಮ ಧರ್ಮ ಸಂವರ್ಧಿನಿ ಧರ್ಮ ಸಂವರ್ಧಿನಿ ಸುರೇಶ್ವರಿ ವಿಜಯಲಕ್ಷ್ಮಿ ನಮೋಸ್ತುತೆ ಧರ್ಮ ಸಂವರ್ಧಿನಿ ಸುರೇಶ್ವರಿ ವಿಜಯಲಕ್ಷ್ಮಿ ನಮೋಸ್ತುತೆ ವಿಜಯಲಕ್ಷ್ಮಿ ನಮೋಸ್ತುತೆ ಗಾರಿ ಧನಿ ದ ಮ ಮ ದ ಮ ಮ ಗ ರಿ ನಿ ರಿ ಗ ರಿ ರಿ ಸ ನಿ ದ ಮ ಮ ಗ ದ ಮ ಮ ಗ ರಿ ನಿ ರಿ ಸ ಗ ಗಾರಿ ಧನಿ ದ ಮ ಮ ದ ಮ ಮ ಗ ರಿ ನಿ ರಿ ಗ ರಿ ರಿ ಸ ನಿ ದ ಮ ಮ ಗ ದ ಮ ಮ ಗ ರಿ ನಿ ರಿ ಸ ನಿ ಸ ರಿ ಸ ನಿ ಸ ರಿ ಸ ನಿ ಸ ರಿ ಸ ನಿ ರಿ ಸ ಮ ಬ ದ ಮ ಮ ಬ ದ ಮ ಮ ಬ ದ ಮ ಮ ದ ಪ ನಿ ಸ ರಿ ಸ ನಿ ಸ ರಿ ಸ ನಿ ಸ ರಿ ಸ ನಿ ರಿ ಸ ಮ ಬ ದ ಮ ಮ ಬ ದ ಮ ಮ ಬ ದ ಮ ಮ ದ ಪ ನಿ ಸ ರಿ ಸ ನಿ ಸ ರಿ ಸ ನಿ ರಿ ಸ ಮ ಬ ದ ಮ ಮ ಬ ದ ಮ ಮ ದ ಪ ನಿ ಸ ರಿ ಸ ನಿ ಸ ರಿ ಸ ನಿ ಸ ರಿ ಸ ಮ ಬ ದ ಪ ನಿ ಸ ರಿ ಸ ನಿ ರಿ ಸ ಮ ದ ಪ ನಿ ರಿ ಸ ರಿ ಸ ದ ಪ ರಿ ಸ ಗ ರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ದ ನಿ ರಿ ಸ ನಿ ದ ಪ ಸ ನಿ ದ ಪ ಮ ನಿ ದ ಪ ಮ ಗ ಮ ಗ ಮ ಪ ದ ಪ ಮ ಪ ಗ ರಿ ದ ಪ ದ ನಿ ಸ ರಿ ಜ್ಞಾನದಾಯಿನಿ ಪದ್ಮ ಸುಂದರಿ ಜ್ಞಾನದಾಯಿನಿ ಪದ್ಮ ಸುಂದರಿ ವಿದ್ಯಾಲಕ್ಷ್ಮಿ ನಮೋಸ್ತುತೆ ಜ್ಞಾನದಾಯಿನಿ ಪದ್ಮ ಸುಂದರಿ ವಿದ್ಯಾಲಕ್ಷ್ಮಿ ನಮೋಸ್ತುತೆ ವಿದ್ಯಾಲಕ್ಷ್ಮಿ ನಮೋಸ್ತುತೆ ವಿದ್ಯಾಲಕ್ಷ್ಮಿ ನಮೋಸ್ತುತೆ ಧೀಮ್
दारिद्र्यದ ಮಣಿ ಸಂಪತ್ ಪ್ರದಾತ್ರಿ ಶ್ರೀಧನಲಕ್ಷ್ಮಿ ನಮೋಸ್ತುತೆ दारिद्र्यದ ಮಣಿ ಸಂಪತ್ ಪ್ರದಾತ್ರಿ ಶ್ರೀಧನಲಕ್ಷ್ಮಿ ನಮೋಸ್ತುತೆ ಶ್ರೀಧನಲಕ್ಷ್ಮಿ ನಮೋಸ್ತುತೆ श्रीधनलक्ष्मी नमोस्तुते अष्टलक्ष्मी बल्लभे अष्टलक्ष्मी नमोस्तुते श्रीहरि वल्लभे अष्टलक्ष्मी नमोस्तुते अष्टलक्ष्मी नमोस्तुते अष्टलक्ष्मी नमोस्तुते अष्टलक्ष्मी ಜಗತ್ತಿಗೆ ಮೊದಲ ಪ್ರೇಮ ಕಾವ್ಯದ ಸಂದೇಶವನ್ನ ಕೊಟ್ಟಂತಹ ಜೋಡಿ ಇದ್ರೆ ಅದು ಶಿವ ಮತ್ತು ದಾಕ್ಷಾಯಿನಿ. ಶಿವ ಮತ್ತು ದಾಕ್ಷಾಯಿನಿಯ ಮದುವೆಗೆ ಒಲ್ಲದ ಮನಸ್ಸಿನಿಂದ ಒಪ್ಪಿದಂತಹ ದಕ್ಷ ಕಡೆಗೆ ಮದುವೆಯ ನಂತರ ತನಗೆಲ್ಲೋ ಅವಮಾನವಾಯಿತು. ಆ ಅವಮಾನಕ್ಕಾಗಿ ಶಿವನ ಮೇಲೆ ಪ್ರತಿಕಾರವನ್ನ ತೀರಿಸಬೇಕು ಅಂತ ಹೇಳಿ ನಿರೀಶ್ವರ ಯಾಗವನ್ನ ಮಾಡುವಂಥದ್ದು, ಅಂದ್ರೆ ಶಿವನಿಗೆ ಹವಿರ್ಭಾಗವಿಲ್ಲದಂತಹ ಯಾಗವನ್ನ ಮಾಡುವಂಥದ್ದು. ತವರಿಗೆ ಯಾಗಕ್ಕಾಗಿ ಬಂದಿದ್ದಂತಹ ದಾಕ್ಷಾಯಿನಿಗೆ ತನ್ನನ್ನ ಮಾಡಿದಂತಹ ನಿರ್ಲಕ್ಷ್ಯ ಜೊತೆಗೆ ತನ್ನ ಗಂಡನಿಗೆ ಮಾಡಿದಂತಹ ಅವಮಾನಕ್ಕೆ ಬೇಸತ್ತು ತನ್ನ ಒಳಗೆ ಇದ್ದಂತಹ ಅಗ್ನಿಯನ್ನ ಜಾಗೃತಗೊಳಿಸಿ ತನ್ನನ್ನ ತಾನು ಸುಡುವಂಥದ್ದು. ಇದರಿಂದ ಕುಪಿತಗೊಂಡಂತಹ ಶಿವ ತನ್ನ ಜಟೆಯಿಂದ ವೀರಭದ್ರನನ್ನ ಸೃಷ್ಟಿಸಿ ಆ ದಕ್ಷನ ವಧೆಯನ್ನ ಮಾಡುವಂಥದ್ದು. ಸತಿಯನ್ನ ಕಳೆದುಕೊಂಡಂತಹ ಶಿವ ವೈರಾಗ್ಯದಿಂದ ತಪಸ್ಸಿಗೆ ಹೋಗುವಂಥದ್ದು. ಇನ್ನೊಂದು ಕಡೆಯಲ್ಲಿ ದಾಕ್ಷಾಯಿನಿ ಪಾರ್ವತಿಯ ರೂಪದಲ್ಲಿ ಹಿಮವಂತನ ಮಡಿಲಿನಲ್ಲಿ ಹುಟ್ಟುವಂಥದ್ದು. ಇನ್ನೊಂದು ಕಡೆ ತಾರಕ ಎನ್ನುವಂತಹ ಅಸುರನಿಗೆ ಒಂದು ವರ ಸಿಕ್ಕಿರುತ್ತೆ. ಆ ವರ ಏನಪ್ಪ ಅಂತ ಕೇಳಿದ್ರೆ ಆತನಿಗೆ ಮರಣ ಶಿವನ ಪುತ್ರನಿಂದ ಮಾತ್ರ ಸಾಧ್ಯ ಎನ್ನುವಂತಹ ವರವನ್ನ ಪಡೆದು ಅಟ್ಟಹಾಸದಿಂದ ಮೆರೆದಾಡ್ತಾ ಇದ್ದಾನೆ. ಇದಕ್ಕಾಗಿ ದೇವತೆಗಳು ಶಿವನಿಗೆ ಮದುವೆಯನ್ನ ಮಾಡಬೇಕು ಎನ್ನುವಂತಹ ಆಶಯವನ್ನ ಇಟ್ಕೊಂಡಿರ್ತಾರೆ. ಜೊತೆಗೆ ಪಾರ್ವತಿ ತಾನು ಮದುವೆಯಾದ್ರೆ ಶಿವನನ್ನೇ ಮದುವೆಯಾಗುವುದು ಎನ್ನುವಂತಹ ಹಠಕ್ಕೆ ಬಿದ್ದಿರ್ತಾಳೆ. ಈ ಸಮಯದಲ್ಲಿ ದೇವತೆಗಳು ಮನ್ಮಥನನ್ನ ಶಿವನ ತಪಸ್ಸನ್ನ ಭಂಗ ಮಾಡಲಿಕ್ಕೆ ಕಳಿಸುವಂಥದ್ದು. ಅಲ್ಲಿ ಶಿವ ತನ್ನ ಮೂರನೆಯ ಕಣ್ಣನ್ನ ಬಿಟ್ಟು ಮನ್ಮಥನನ್ನ ಭಸ್ಮ ಮಾಡುವಂಥದ್ದು. ಅಲ್ಲಿಂದ ಪಾರ್ವತಿ ತಾನೇ ಸ್ವತಃ ತಪಸ್ಸಿಗೆ ಕುಳಿತುಕೊಳ್ಳುವಂಥದ್ದು. ಎಷ್ಟೇ ತಪಸ್ಸು ಮಾಡಿದರೂ ಕೂಡ ತನಗೆ ಶಿವ ಒಲಿಯದನ್ನ ಕಂಡು ಕಡೆಗೆ ತಾನು ತನ್ನ ಪ್ರಾಣತ್ಯಾಗವನ್ನ ಮಾಡಲಿಕ್ಕೆ ಮುಂದಾಗ್ತಾಳೆ. ಕಡೆಗೆ ಪಾರ್ವತಿಯ ನಿಷ್ಕಲ್ಮಶವಾದಂತಹ ಪ್ರೀತಿ ಜೊತೆಗೆ ದೇವತೆಗಳ ಬೇಡಿಕೆ ಭಕ್ತಿ ಎಲ್ಲವೂ ಸೇರಿಕೊಂಡು ಶಿವ ಪಾರ್ವತಿಯನ್ನ ವರಿಸುವಂಥದ್ದು. ಇಂತಹ ಆದರ್ಶ ದಾಂಪತ್ಯವನ್ನ ಇದೀಗ ಯಕ್ಷ ಪ್ರಯೋಗದ ಮೂಲಕ ವೇದಿಕೆಯ ಮೇಲೆ ನೋಡುವಂತಹ ಸಮಯ. ನಿರ್ದೇಶನವನ್ನ ಮಾಡಿದ್ದಾರೆ ಪೃಥ್ವಿ ಶೆಟ್ಟಿಗಾರ್ ಮತ್ತು ಶಬರೀಶ್. ಬನ್ನಿ ನೋಡೋಣ ಬಡಗುತಿಟ್ಟಿನ ಯಕ್ಷ ಪ್ರಯೋಗ ಶಂಕರಾರ್ಧ ಶರೀರಿಣಿ.
ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಮಧುರ ಮಗೋನತ ದಾಂಪತ್ಯ ಹೃದಯೋನ್ಮೀಲಿತ ಸಾಂಗತ್ಯ ಇದು ಶಿವ ಸತಿಯರ ಅನುರಕ್ತಿ ಪದುಳದಿ ಕಟು ಮಧು ಸಂಪ್ರಕ್ತಿ ನಟಿಸಿದರಾಗ ಜಗನ್ನಟರು ನಟಿಸಿದರಾಗ ಜಗನ್ನಟರು ಚಟುಲ ವಿಭಾವತಿ ಕಲೆತವರು ಚಟುಲ ವಿಭಾವತಿ ಕಲೆತವರು ನಟಿಸಿದರಾಗ ಜಗನ್ನಟರು ಕಟಿ ಪದ ಬ್ರೋ ಭುಜ ಕಟಿ ಪದ ಭ್ರೂ ಭುಜ ಕಟಿ ಪದ ಭ್ರೂ ಭುಜ ವೇದಗಳು ಘಟಿಸಲು ನವರಸ ರೂಪಗಳು ಘಟಿಸಲು ನವರಸ ರೂಪಗಳು ವೃಕ್ಷಾವೇಶದಿ ನೃತ್ಯಾವಳಿಯನ್ನು ಸಾಕ್ಷಾತ್ಕರಿಸಿ ಪಾಲಾಕ್ಷ ರೂಕ್ಷಾವೇಶದಿ ನೃತ್ಯಾವಳಿಯನ್ನು ಸಾಕ್ಷಾತ್ಕರಿಸೆ ಬಾಲಾಕ್ಷ ಪ್ರೇಕ್ಷ ಪ್ರಮೋದಕ ಲಾಸ್ಯ ವಿಲಾಸವ ಅಕ್ಷಿಗೆ ನಿಲುಕಿಸೆ ರಸಮೋಕ್ಷ 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 ತವರಿನಾಸೆಯು ಚಿಗುರಲ ಶರ್ವಾಣಿ ತಳಮಳಿಸಿ 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 ಆ ಆ ಶಂಭು ಮಗಾದೇವ ಬಾರೆನ್ನ ಜೊತೆಗೆ ಶಂಭೋ ಮಗಾದೇವ ಬಾರೆನ್ನ ಜೊತೆಗೆ ಬಾರೆನ್ನ ಜೊತೆಗೆ ಬಾರೆನ್ನ ಜೊತೆಗೆ ಎಲ್ಲಿಗೆ ಹಂಬಲಿಸಿದೆ ಮನ ತವರಿನ ಕಡೆಗೆ ಹಂಬಲಿಸಿದೆ ಮನ ತವರಿನ ಕಡೆಗೆ ಬಾರೆನ್ನ ಜೊತೆಗೆ ತವರಿನ ಕಡೆಗೆ ಬಾರೆನ್ನ ಜೊತೆಗೆ ಬೇಡ ಸತಿ ಯಾಕೆ ಸ್ವಾಮಿ ವರುಣಾಲೋಕದೋಳೊಮ್ಮೆ ನಡೆದ ಯಾಗದೋಳು ವರಸ ಭೋಜಕ್ಷತೆಯ ಹರನು ವಹಿಸಿರಲು ಜಯ 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 ರುದ್ರ ಜಯ ಜಯ ಜಯ
ಸತಿಗಿದು ಪುತ್ರಿಕಾ ಧರ್ಮ. ತಾಳು ಕಾತ್ಯಾಯನಿ ವಿವೇಕದಿ ಕೇಳವನ ಮರ್ಮ. ಶೂಲಿಗೋರಕ ಪಾಲಿಗರಿವುದು ಬಾಲೆಯಳ ಮನಸ್ಸು. ತ್ರಿಪುರ ಸುಂದರಿ ವಿಷಮಕಾಂಕ್ಷೆಯ ಜಪಿಸದು ಪಶಮಿಸು. ಮೃಡನೆ ನೀ ದೃಢನೆ ಮೌನ ನಿನ್ನೊಡನೆ ಹೋಗಿ ಬಗೆ ನಾನು ತೊಲಗು ಇನ್ನೇನು. ಯಾಗವು ಸಾಗುತ್ತಿದೆ ನಿರೀಶ್ವರ, ಯಾಗವು ಸಾಗುತ್ತಿದೆ, ಯಾಗವು ಸಾಗುತ್ತಿದೆ ನಿರೀಶ್ವರ, ಯಾಗವು ಸಾಗುತ್ತಿದೆ. ದಿತ್ತತ್ತಾಂ ದಿತ್ತತ್ತಾಂ ದಿತ್ತ ದಿತ್ತ ದಿತ್ತತ್ತಾಂ 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 ದಿತ್ತ ದಿತ್ತ ದಿತ್ತತ್ತಾಂ. ತವರನ್ನು ಸೇರುವ ತವ ಕದಿ ಬಂದಳು, ತವರನ್ನು ಸೇರುವ ತವ ಕದಿ ಬಂದಳು. ಭುವನೇಶ್ವರಿ ಅಂಬೆ ಜಗದೀಶ್ವರಿ, ಭುವನೇಶ್ವರಿ ಅಂಬೆ ರಮೇಶ್ವರಿ, ರಮೇಶ್ವರಿ ಪರಮೇಶ್ವರಿ. ಪುಣ್ಯ ಪುರುಷ ಪಿತನಿಗೆ ನಮನ. ವಾತ್ಸಲ್ಯ ಮೂರ್ತಿ ಮಾತಿಗೆ ನಮನ. ಸ್ನೇಹದ ಸೋದರಿಯರೇ ನಮನ. ಇಂದ್ರಾಯ ಸ್ವಾಹ, ಇಂದ್ರಾಯ ಇದನ್ನಮಮ, ಅಗ್ನಯೇ ಸ್ವಾಹ, ಅಗ್ನಯೇ ಇದನ್ನಮಮ, ಯಮಾಯ ಸ್ವಾಹ, ಯಮಾಯ ಇದನ್ನಮಮ, ಈಶಾನಾಯ ಆ ಹರನೇ ನಿನ್ನನ್ನು ಪೀಡಿಸಿ ದುರುಳನ ಯಾಗಕ್ಕೆ ಬಂದೆನೋ. ಹರನೇ ನಿನ್ನನ್ನು ಪೀಡಿಸಿ ದುರುಳನ ಯಾಗಕ್ಕೆ ಬಂದೆನೋ. ಹರಿದುದು ಚಲಘಟ ಬುದ್ಧಿಯು ಸರಿಯಾಯಿತೆ ಶಾಸ್ತಿ. ಹರಿದುದು ಚಲಘಟ ಬುದ್ಧಿಯು ಸರಿಯಾಯಿತೆ ಶಾಸ್ತಿ. ಹರನೇ ರುದ್ರನಿಂದೆಯಗೈದ ಮುಖವಿದು ಛಿದ್ರವಾಗಲಿ, ದಕ್ಷನಿಗೆ ಚಿರನಿದ್ರೆಯೋಗಲಿ, ಇದಕ್ಕೆ ಭೈರವ ಭದ್ರನಾಣೆ. ಪಾನ ಪಾನವ ನಾಭಿಗೆ ಧರಿಸಿ ಉದಾನವ ಪ್ರಯಾಗ್ರದಿ ನೆಲೆಗೊಳಿಸಿ
ಕಕ್ಷೆಗೆ ತಲುಪಿದಳು ಶಿವಪದ ಕಕ್ಷೆಗೆ ತಲುಪಿದಳು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಕೇಶ ಪಾಶ ನಿಖಿಲ ನಯನೋ ವೇಷ ಕೇಶ ಪಾಶ ನಿಖಿಲ ನಯನೋ ವೇಷ ಅದ ಮರೆದೆ ತುಳಿವಂತೆ ಪದವಿಲಾಸ ಅದ ಮರೆದೆ ತುಳಿವಂತೆ ಪದವಿಲಾಸ ಉಂಡಮಾಲೆಯ ಧರಿಸಿ ವಿಷಮಾಕ್ಷಿಗಳು ಜ್ವಲಿಸಿ ಚಂಡೋಗ್ರ ರೂಪದಲ್ಲಿ ವೀರಭದ್ರ ಚಂಡೋಗ್ರ ರೂಪದಲ್ಲಿ ವೀರಭದ್ರ ಕಾಲಪಣೆಯ ಕೂಡುತ್ತಾಗದಿದ್ದ ಟಿಕಿಟಲಿ ಶೂಲವನ್ನು ತಿರುಗುತ್ತಾಗದಿದ್ದ ಟಿಕಿಟಲಿ ಕಾಲಪಣೆಯ ಕೂಡುತ್ತಾಗ ಶೂಲವನ್ನು ತಿರುಗುತ್ತಾಗ ಕಾಲಿಡುತ್ತ ಕರಾಳ ರೂಪಿ ಕಾಲ ಭೈರವ ಬಂದ ಕಾಲ ಭೈರವ ಪ್ರಜಾಪತಿಯ ಪ್ರಜಾತತಿಗೆ ಹೃದಯ ತಳಮಳ ಅಜಾಂಡವನ್ನೇ ಆವರಿಸಿದ ಪ್ರಳಯ ಮಂಡಳ ಮಾತೆಯ ಕಾಡಲು ಮೀಸೆ ತೀಡಿದ ಭೃಗುವಿನ ಮೀಸೆ ಕಿತ್ತನು ಸತಿಯನ್ನು ನೋಟದಿ ಅಳಕ ಮಾಡಿದ ಭಗನೋ ಕಣ್ಣನು ಕುಕ್ಕಿದ ಶಂಕರಿ ಅಳುತ್ತಿರ ಬಿಂಕದಿ ಲಕ್ಕ ಭೂಷಣ ದಂತಕ್ಕೆ ಕೊಟ್ಟನು ಎಲೆ ಎಲೆ ನಿಲ್ಲಲ ಮಖವೈರಿ ಕಲೋಕೆ ಬಂದೆಯ ಮದವೇರಿ ಕಾಪಾಲಿಕನ ಕುಮಾರಕನೇ ಸಾಧ್ವೆ ಕಣಕಿದ ತಾಮಸನೇ ನಿನ್ನನ್ನು ಮುಗಿಸುವೆನು ಅಗ್ನಿಗೆ ನಿನ್ನನ್ನು ಹೋಮಿಪೆನು ಪ್ರಣವ ನಿನಾದದ ಮಾತ್ರಕ್ಕೆಯೇ ಮನದನುರಾಗದ ಬಾಲಿಕೆಯೇ ಮನದನುರಾಗದ ಬಾಲಿಕೆಯೇ ಕನಕ ಬದುರಿಯಲ್ಲಿ ಬೇಯುವೆನು ಪುನರಾಗಮನಕ್ಕೆ ಕಾಯುವೆನು ಪುನರಾಗಮನಕ್ಕೆ ಕಾಯುವೆನು ಆಮೇಲೆ ಏನಾಯಿತು ಕಲ್ಯಾಣಂ ಶುಭಯೋಗಂ ಕಲ್ಯಾಣಂ ಶುಭಯೋಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ವರನ ಮಾಲಿಕೆ ಹಿಡಿದು ನಾಚಿದಳು ಗೌರಿ ಭರಿತ ಗಂಭೀರದಲ್ಲಿ ನಿಂತ ಶಿವಶೌರಿ ಕಲ್ಯಾಣಂ ಶುಭಯೋಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಗಟ್ಟಿಮೇಳ ಮಾಂಗಲ್ಯತಂತುನಾನೇನ
ಭುವನಕ್ಕೆ ಕಲ್ಯಾಣ ಭುವನಕ್ಕೆ ಕಲ್ಯಾಣ ಪುನರಪಿ ಶಿವ ಶಿವೆಯರ ಮಿಲನ ಪುನರಪಿ ಶಿವ ಶಿವೆಯರ ಮಿಲನ ಸವಿನಯದಿಂದಲೇ ಸಕಲರು ನೆರೆದರು ಸವಿಮಧು ಸಂಭ್ರಮದಲ್ಲಿ ಮೈ ಮರೆತರು ಸವಿನಯದಿಂದಲೇ ಸಕಲರು ನೆರೆದರು ಸವಿಮಧು ಸಂಭ್ರಮದಲ್ಲಿ ಮೈ ಮರೆತರು ದೀಂ ದೀಂ ದಿನ ತಾಂ 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 ದಿನ ದೀಂ 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 ದಿನ ತಾಂ 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 ದಿನ ದೀಂ ಶಿವರ ಅನುರಾಗ ಆಳ್ವ ಸಾಂಸ್ಕೃತಿಕ ವೈಭವ ಅನ್ನುವಂತಹ ಕಾರ್ಯಕ್ರಮ ಈ ನಾಡಿನ ಬಹುಬೇಡಿಕೆಯ ಕಾರ್ಯಕ್ರಮ. ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಎದುರು ಕಲಾ ಪ್ರದರ್ಶನವನ್ನು ನೀಡಿದಂತಹ ತಂಡ ನಮ್ಮ ಆಳ್ವ ಸಾಂಸ್ಕೃತಿಕ ತಂಡ. ಜೊತೆಗೆ ನಮ್ಮ ರಾಜ್ಯ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮಾತ್ರವಲ್ಲದೆ ಕಡಲಾಚೆಯ ಹೊರದೇಶದಲ್ಲೂ ಕೂಡ ನಮ್ಮ ನೆಲದ ಕಲೆಗಳ ಕಂಪನ್ನ ಪಸರಿಸುವಂತೆ ಮಾಡಿದೆ ಆಳ್ವ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಇಂತಹದೊಂದು ಸಮಯದಲ್ಲಿ ನಿಮ್ಮ ಜೊತೆಗೆ ಒಂದಷ್ಟು ಹೆಮ್ಮೆಯ ಸಂಗತಿಗಳನ್ನು ಹಂಚಿಕೊಳ್ಬೇಕು. ಈ ವೇದಿಕೆಯ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋರು ಇವ್ರು ಯಾರೂ ಕೂಡ ವೃತ್ತಿಪರ ಕಲಾವಿದರಲ್ಲ. ವೃತ್ತಿಪರ ಕಲಾವಿದರ ರೀತಿಯಲ್ಲಿಯೇ ಪರಿಪೂರ್ಣತೆಯ ಪ್ರದರ್ಶನವನ್ನು ನೀಡ್ತಾ ಇರೋರು ಇವರೆಲ್ಲರೂ ಕೂಡ ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾ ಸಂಸ್ಥೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರವಾದರೆ, ಇನ್ನೊಂದು ಈ ಕಲಾ ಪ್ರಕಾರಗಳು ಅತ್ಯಂತ ಸುಂದರವಾಗಿ ಮೂಡಿ ಬರೋದು ಯಾವಾಗ ಕೇಳಿದ್ರೆ ಅದಕ್ಕೆ ತಕ್ಕಂತಿನ ವೇಷಭೂಷಣಗಳು ಬಂದಾಗ ಮಾತ್ರ. ಈ ನೃತ್ಯ ಪ್ರಕಾರಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಪೂರ್ವ ತಯಾರಿ, ಅಂದ್ರೆ ಅದು ಮುಖದ ವರ್ಣಿಕೆ ಇರಬಹುದು, ಕೇಶಾಲಂಕಾರ ಇರಬಹುದು, ವಸ್ತ್ರ ವಿನ್ಯಾಸ ಇರಬಹುದು, ಇವೆಲ್ಲವನ್ನು ಕೂಡ ಸ್ವತಃ ವಿದ್ಯಾರ್ಥಿಗಳೇ ಸಿದ್ಧಪಡಿಸಿಕೊಳ್ತಾರೆ ಎನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಇಂತಹ ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಇದು ಆಳ್ವ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ದಿನದ ಈ ವೈಭವದ ಕಾರ್ಯಕ್ರಮದ ರಥಯಾತ್ರೆ ಮುಂದಕ್ಕೆ ಗುಜರಾತಿನ ಕಡೆಗೆ ಸಾಗ್ತಾ ಇದೆ. ಗಾರ್ಬಾ ಮತ್ತು ದಾಂಡಿಯ ನೃತ್ಯಗಳು ಗುಜರಾತಿನ ಸಾಂಪ್ರದಾಯಿಕ ನೃತ್ಯಗಳು. ಇಲ್ಲಿನ ಜನರು ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ದಾಂಡಿಯ ನೃತ್ಯದ ಪ್ರಸ್ತುತಿಯನ್ನ ಮಾಡ್ತಾರೆ. ಈ ನೃತ್ಯದಲ್ಲಿ ನೃತ್ಯಪಟುಗಳು ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಕೋಲು ಆ ದುರ್ಗೆಯ ಕೈಯಲ್ಲಿರುವಂತಹ ಕತ್ತಿಯನ್ನ ಪ್ರತಿನಿಧಿಸುತ್ತೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಬನ್ನಿ ನೋಡೋಣ ಗುಜರಾತಿನ ದಾಂಡಿಯ ನೃತ್ಯ.
પાટણ શહેરની નાર પદમણી આંખ નચાવતી ડાબીને જમણી સુરત જાણે ચંદા પૂનમની બીચ બજારે જાય બાતીગળ ચૂંદા લડી લહેરાય ઝાંઝરિયું ચમક 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 થાય એક વાગડ દેશનો બંકો જુવાનીયો રંગ જાણે એનો લાલ પાઘડીયો કંઠે ગરજ તો જાણે શ્રાવણીયો સાવજડો ભરતાય રાજરૂમાં આવે એવો રજરાય દલડું ધબક 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 થાય હે રંગમાં નખરો ઢંગમાં નખરો રંગમાં નખરો ઢંગમાં નખરો રૂપું એવું અંગ અંગમાં નખરો પાતળી કણને મારી જોબાનીનો જીરવ્યો ના જીરવાય બાતીગળ ચૂંદા લડી લહેરાય ઝાંઝરિયું ચમક 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 થાય એક પાટણ શહેરની નાર પદમણી આંખ નચાવતી ડાબીને જમણી સુરત જાણે ચંદા પૂનમની બીચ બજારે જાય બાતીગળ ચૂંદા લડી લહેરાય ઝાંઝરિયું ચમક 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 થાય એક પાટણ શહેરની નાર પદમણી આંખ નચાવતી ડાબીને જમણી સુરત જાણે ચંદા પૂનમની બીચ બજારે જાય બાતીગળ ચૂંદા લડી લહેરાય ઝાંઝરિયું ચમક 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 થાય દલડું ધબક 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 થાય નવલા ખાય લોબડી આળિયું ભેળિયું મળિયું મટડે રાસ રમે ઓટી કાળી કામળિયું લાલ ધાબળિયું ફૂલ છાબડિયું શિર પરે હૈયે મહાસણિયું માણેક મટિયું હે મહાસણિયું માણેક મટિયું મોતીએ ચડિયું તેજ જરે નવ લાખાય લોબડી આળિયું ભેળિયું મળિયું મટડે રાસ રમે માડી મળિયું મટડે રાસ રમે માડી મળિયું મોણીએ રાસ રમે ભગવાન હાલા દ્વારિકા ને કાઈ લીધો રે મણિયારા વાળો વે લીધો મણિયારા વાળો વે લીધો મણિયારા વાળો વે હોવે હોવે મારું લાજ હો મણિયારા કે હું તો તને મારું લાજ હો મણિયારા મેડી જેન કાઈ જુએ રે મણિયારા તારી વાત જુએ મણિયારા તારી વાત જુએ મણિયારા તારી વાત હોવે હોવે મારું લાજ હો મણિયારા કે હું તો તને મારું લાજ હો મણિયારા પકડાવો પકડાવો રૂડા શરણાયું ને ઢોલ આજ પકડાવો પકડાવો રૂડા શરણાયું ને ઢોલ હે શરણાયું ને ઢોલ નગારા શરણાયું ને ઢોલ હે શરણાયું ને ઢોલ નગારા શરણાયું ને ઢોલ આજ પકડાવો પકડાવો રૂડા શરણાયું ને ઢોલ હે આજ અજવાળી રૂડી રાતડી રે લોલ સખી રડિયાળી કરું હાથડી રે લોલ હે મારી આખડીએ દીધા ઓલા જન્મો ના કોલ મારી આખડીને દીધા ઓલા જન્મો ના કોલ
પકડાવો રૂડા શરણાયું ને ઢોલ પકડાવો રૂડા શરણાયું ને ઢોલ हर हर भोले शंभो हर हर महादेव हर हर बम बम भोले हर भोले शंभो नगर में जोगी आया यशोदा के घर आया नगर में जोगी आया यशोदा के घर आया भेद कोई समझ न पाया के आके अलग जगाया ओ सबसे बड़ा है तेरा नाम तेरा नाम भोलेनाथ 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 ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳನ್ನ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಕ್ರೀಡಾತ್ಮಕವಾಗಿ ಬೆಳೆಸಬೇಕು ಎನ್ನುವಂತಹ ಮಹದಾಸೆಯನ್ನ ಇಟ್ಟುಕೊಂಡವರು ನಮ್ಮ ಸಂಸ್ಥೆಯ ನೆಚ್ಚಿನ ಅಧ್ಯಕ್ಷರು. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸಾಧನೆಯನ್ನ ಈ ವೇದಿಕೆಯ ಮುಖೇನ ತಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಿದ್ದೀರಿ. ಇನ್ನು ಮುಂದಕ್ಕೆ ಶೈಕ್ಷಣಿಕ ವಿಚಾರಕ್ಕೆ ಬರೋದಾದ್ರೆ ರ್ಯಾಂಕ್ಗಳ ಮೇಲೆ ರ್ಯಾಂಕ್ ಅನ್ನ ಪಡೆಯುವಂತಹ ವಿದ್ಯಾಸಂಸ್ಥೆ ಇದ್ರೆ ಅದು ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆ. PUC ಪರೀಕ್ಷೆಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ 600ಕ್ಕೆ 600 ಅಂಕಗಳನ್ನು ಪಡೆದಂತಹ ಅನನ್ಯ ಎನ್ನುವಂತಹ ವಿದ್ಯಾರ್ಥಿನಿ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಅನ್ನುವಂಥದ್ದು ಹೆಮ್ಮೆಯ ವಿಚಾರ. ಜೊತೆಗೆ CETಯ 2024ರ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಂತಹ ಅಕ್ಷಯ್ ಕೂಡ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ. ಜೊತೆಗೆ ಪ್ರತಿ ವರ್ಷ ಕೂಡ ಸುಮಾರು 450ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು MBBSನಲ್ಲಿ ಸರಕಾರಿ ಕೋಟದ ಅಡಿಯಲ್ಲಿ ಸೀಟನ್ನು ಪಡೆದುಕೊಳ್ಳುವಂತಹ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ಶೈಕ್ಷಣಿಕ ಸಾಧನೆ. ಇದರ ಹಿಂದಿರುವಂತಹ ಶಕ್ತಿ ಸ್ಫೂರ್ತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸರ್ ಇವರು. ಇವರ ಕನಸಿನ ಸಾಕಾರ ರೂಪವೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ವೇದಿಕೆಯ ಮೇಲೆ ಮುಂದಕ್ಕೆ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಅನ್ನು ನೋಡುವಂತಹ ಸಮಯ. ಭಾರತೀಯ ಸಮರ ಕಲೆ ಅಂದ ತಕ್ಷಣಕ್ಕೆ ತಟ್ಟನೆ ನೆನಪಾಗುವಂಥದ್ದು ಮಣಿಪುರ. ಸಮರ ಕಲೆಯನ್ನ ಸಿದ್ಧಿಸಿಕೊಂಡಂತಹ ಸಮರ ಕಲಿಗಳು ಈ ಮಣಿಪುರಿಗಳು. ಭಾರತೀಯ ಮಾರ್ಷಲ್ ಆರ್ಟ್ನ ಒಂದು ಭಾಗವಾದಂತಹ ಮಣಿಪುರದ ಸ್ಟಿಕ್ ಡ್ಯಾನ್ಸ್ನ ಪ್ರಸ್ತುತಿ ಈ ವೇದಿಕೆಯ ಮೇಲೆ ಆಗ್ಲಿಕ್ಕಿದೆ. ಜೊತೆಗೆ ಆಳ್ವಾಸ್ ವಿದ್ಯಾಸಂಸ್ಥೆ ದೇಹದಾಢ್ಯ ಪಟುಗಳಿಗೂ ಕೂಡ ವಿಶೇಷ ಆದ್ಯತೆಯನ್ನ ನೀಡ್ತಾ ಇದೆ. ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ದೇಹದಾಢ್ಯ ಸ್ಪರ್ಧಿಗಳ ಸಾಧನೆಯ ಒಂದು ಕಿರುನೋಟವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಆಲ್ ಇಂಡಿಯಾ ದೇಹದಾಢ್ಯ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಗೆದ್ದುಕೊಂಡಂತಹ ಸ್ಪರ್ಧಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ. ಜೊತೆಗೆ ಇತ್ತೀಚೆಗೆ ನಡೆದಂತಹ ಮಿಸ್ಟರ್ ಮ್ಯಾಂಗಳೂರು ಯೂನಿವರ್ಸಿಟಿ ಇದರ ಟೈಟಲ್ ಅನ್ನ ಗೆದ್ದುಕೊಂಡಂತಹ ವಿದ್ಯಾರ್ಥಿ ಇದೀಗ ದೇಹದಾಢ್ಯದ ಬೇರೆ ಬೇರೆ ಭಂಗಿಗಳ ಜೊತೆಗೆ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ. ಇದೀಗ ನಿಮಗಾಗಿ ಇಬುಂಬಿ ಇವರ ನಿರ್ದೇಶನದ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಜೊತೆಗೆ ದೇಹದಾಢ್ಯದ ಬೇರೆ ಬೇರೆ ಭಂಗಿಗಳು. ಇದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ.
ಮುಂದಕ್ಕೆ ಈ ವೇದಿಕೆಯ ಮೇಲೆ ನಮ್ಮ ನೆಲದ ಅಪ್ಪಟ ದೇಸಿ ಕ್ರೀಡೆ ಮಲ್ಲಕಂಬವನ್ನು ನೋಡುವಂತಹ ಸಮಯ. ಒಂದು ಕಾಲದಲ್ಲಿ ಜಗದೇಕ ಮಲ್ಲರು ತಮ್ಮ ದೇಹವನ್ನ ಹುರಿಗೊಳಿಸಲು ಅದರ ಜೊತೆಗೆ ಕುಸ್ತಿಯ ಬೇರೆ ಬೇರೆ ಪಟ್ಟುಗಳನ್ನ ಅಭ್ಯಾಸಿಸಿಕೊಳ್ಳಲು ಒಂದು ಕಂಬದ ಮೊರೆಯನ್ನ ಹೋಗ್ತಾ ಇದ್ರು. ಕಾಲಕ್ರಮೇಣವಾಗಿ ಅದುವೇ ಮಲ್ಲಕಂಬವಾಯಿತು, ಮಲ್ಲಕಂಬವೆಂದು ಜನಮೆಚ್ಚುಗೆಯನ್ನ ಪಡೆಯಿತು. ಇನ್ನೊಂದು ಕಡೆಯಲ್ಲಿ ನೋಡೋದಾದ್ರೆ ಬಲಶಾಲಿಯಾದಂತಹ ಭೀಮ ತನ್ನೊಡನೆ ಮಲ್ಲ ಯುದ್ಧವನ್ನ ಮಾಡಲಿಕ್ಕೆ ಯಾರೂ ಕೂಡ ಸರಿಸಾಟಿ ಇಲ್ಲ ಎನ್ನುವುದನ್ನ ಅರಿತುಕೊಂಡು ಒಂದು ಕಂಬದ ಜೊತೆಗೆ ತನ್ನ ಗುದ್ದಾಟವನ್ನ ಆರಂಭಿಸ್ತಾನೆ. ಅದುವೇ ಮಲ್ಲಕಂಬವಾಯಿತು ಎನ್ನುವಂತಹ ಇನ್ನೊಂದು ಪ್ರತೀತಿ ನಮ್ಮೆಲ್ಲರಿಗೂ ಕೂಡ ಕಾಣಸಿಗುತ್ತೆ. ಇಂತಹ ಮಲ್ಲಕಂಬಕ್ಕೆ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ವಿಶೇಷ ಪ್ರಾಧಾನ್ಯತೆ. ದಶಕಗಳ ಹಿಂದೆ ಕೇವಲ 20 ಜನ ವಿದ್ಯಾರ್ಥಿಗಳಿಂದ ಆರಂಭವಾದಂತಹ ತಂಡ ಇಂದು ಈ ವೇದಿಕೆಯ ಮೇಲೆ ಬರೋಬ್ಬರಿ 120 ಜನ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಈ ಕಸರತ್ತುಗಳನ್ನು ನಿಮಗಾಗಿ ಉಣಬಡಿಸ್ತಾ ಇದ್ದಾರೆ. ಇನ್ನು ನಮ್ಮ ತಂಡದ ವಿದ್ಯಾರ್ಥಿಗಳ ಸಾಧನೆಯ ಬಗೆಗೆ ಹೇಳೋದಾದ್ರೆ ಮಲ್ಲಕಂಬದ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಈ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ದೇಶವನ್ನ ಪ್ರತಿನಿಧಿಸಿದಂತಹ 6 ಜನರಿದ್ದ ತಂಡದಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿದ್ದು ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ. ಆ ಒಬ್ಬ ವಿದ್ಯಾರ್ಥಿ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಅನ್ನುವಂಥದ್ದು ಹೆಮ್ಮೆಯ ವಿಚಾರ. ಜೊತೆಗೆ ಇತ್ತೀಚೆಗೆ ನಡೆದಂತಹ ರಾಜ್ಯ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಮಲ್ಲಕಂಬ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ 12 ಜನ ವಿದ್ಯಾರ್ಥಿಗಳು ಪಾಲ್ಗೊಳ್ತಾರೆ. ಮುಂದಿನ ತಿಂಗಳು ಉಜ್ಜಯಿನಿಯಲ್ಲಿ ನಡೆಯಲಿಕ್ಕಿರುವಂತಹ ರಾಷ್ಟ್ರ ಮಟ್ಟದ ಮಲ್ಲಕಂಬ ಸ್ಪರ್ಧೆಯಲ್ಲಿ 9 ಜನ ವಿದ್ಯಾರ್ಥಿಗಳು, ನಮ್ಮ ವಿದ್ಯಾಸಂಸ್ಥೆಯ 9 ಜನ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇರುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಇದರ ಜೊತೆಗೆ ಮುಂದಿನ ತಿಂಗಳು ರಾಜಸ್ಥಾನದ ಜೈಪುರದಲ್ಲಿ ನಡೆಯಲಿಕ್ಕಿರುವಂತಹ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ನಮ್ಮ ವಿದ್ಯಾಸಂಸ್ಥೆಯ 6 ಜನ ವಿದ್ಯಾರ್ಥಿನಿಯರು ಭಾಗವಹಿಸ್ತಾ ಇದ್ದಾರೆ. ಇದೀಗ ವೇದಿಕೆಯ ಮಧ್ಯಭಾಗದಲ್ಲಿ ಕಂಬದ ಜೊತೆಗಿನ ಕಸರತ್ತು, ಜೊತೆಗೆ ವೇದಿಕೆಯ 2 ಭಾಗಗಳಲ್ಲೂ ಕೂಡ ಹಗ್ಗದ ಜೊತೆಗಿನ ಕಸರತ್ತು ನಡೆಯಲಿಕ್ಕಿದೆ. ಬಸವರಾಜ್ ಮತ್ತು ಚೇತನ್ ಕುಮಾರ್ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಮಲ್ಲಕಂಬದ ಗತ್ತು ಗಮ್ಮತ್ತು ನಿಮಗೀ ಹೊತ್ತು.
ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮ ನೆಲದ ಕಲೆಗಳನ್ನು ಉಳಿಸುವುದರ ಜೊತೆಗೆ ನಮ್ಮ ನೆಲದ ಭಾಷೆಯನ್ನು ಉಳಿಸುವಂತಹ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಒಂದು ಕಡೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಕ್ಕಳಿಲ್ಲ ಎನ್ನುವಂತಹ ಕೊರಗು ಕಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ನಮ್ಮ ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣವನ್ನು ಪಡೆಯೋಕೆ ಸರತಿ ಸಾಲಿನಲ್ಲಿ ನಿಂತು ಪ್ರವೇಶಾತಿ ಪರೀಕ್ಷೆಗಳನ್ನು ಬರೆದು ದಾಖಲಾತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಶೈಕ್ಷಣಿಕ ವರ್ಷಕ್ಕೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣವನ್ನು ಪಡೆಯೋಕೆ ಪ್ರವೇಶ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ 20,000ಕ್ಕಿಂತಲೂ ಹೆಚ್ಚು. ಈ ವೇದಿಕೆಯ ಮೇಲೆ ಮಲ್ಲಕಂಬ ಮತ್ತು ರೋಪ್ ಕಸರತ್ತನ್ನು ನೋಡಿದ್ರಿ. ಈ ತಂಡದಲ್ಲಿ ಇರುವಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಇಂತಹ ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಇದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಬಂಧುಗಳೇ, ಹೊಸ ಕಾಲಕ್ಕೆ ಹೊಸ ಭಾಷೆ ಎನ್ನುವಂತೆ ಮುಂದಕ್ಕೆ ಈ ವೇದಿಕೆಯ ಮೇಲೆ ಸೃಜನಾತ್ಮಕ ನೃತ್ಯ ರೂಪಕವನ್ನ ನಿಮಗಾಗಿ ಉಣಬಡಿಸ್ತಾ ಇದ್ದೇವೆ. ಆಕರ್ಷಕ ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಂಡು ಉಲ್ಲಾಸ ಉತ್ಸಾಹದಿಂದ ಸಂಭ್ರಮಿಸುವಂತಹ ಸೃಜನಾತ್ಮಕ ನೃತ್ಯ ರೂಪಕ ಇದೀಗ ನಿಮಗಾಗಿ. रघुकुल रीत सदा चली आई, प्राण जाए पर वचन न जाए।
बातें ये बोल दो, आएंगे देर से, फिक्रे सब छोड़ दो। आज हक से अपने हिसाब में हम जो करने चले, गलती वो जोड़ लो। तो आज यार कुछ लम्हों के लिए बिगड़ी राहों पे तुम पैरों को मोड़ दो। आज हक से दुनिया को भूल के जितने हैं कायदे वो सारे तोड़ दो। हो खुले ग्राउंड में आके ऊंचा साउंड बजा के रेड वाला कलर लगा के चेंगे हीरो बनकर वो चाचा शिव शंकर रंगून है भयंकर रंगून है दो रंगून है दो तुम आए हमें शंकर के मूड है भयंकर रंगून है दो रंगून है दो वो चाचा शिव शंकर रंगून है भयंकर रंगून है दो रंगून है दो। ಅವರವರ ಕಲಿಕೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ತನ್ನ ಅಭಿರುಚಿಯನ್ನ, ಹವ್ಯಾಸವನ್ನ, ಆಸಕ್ತಿಯನ್ನ ಬೆಳೆಸ್ಕೊಳ್ತಾರೆ. ಸಾಮಾನ್ಯವಾಗಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಹೆಚ್ಚಾಗಿ ಲೆಕ್ಕಾಚಾರಕ್ಕೆ ಒತ್ತನ್ನು ನೀಡುವಂಥ ವಿದ್ಯಾರ್ಥಿಗಳು. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಸಂಶೋಧನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರೆ, ಕಲಾ ವಿಭಾಗದ ವಿದ್ಯಾರ್ಥಿಗಳು ಸಂಸ್ಕೃತಿ, ಕಲೆ ಈ ರೀತಿಯ ವಿಚಾರಧಾರೆಗಳಿಗೆ ಹೆಚ್ಚಿನ ಆಸಕ್ತಿಯನ್ನು ನೀಡ್ತಾರೆ. ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಹೆಚ್ಚಾಗಿ ತೊಡಗಿಸಿಕೊಳ್ಳುವುದು ತಾಂತ್ರಿಕ ವಿಚಾರಧಾರೆಗಳಿಗೆ. ಆದರೆ ನಮ್ಮ ಆಳ್ವಾಸ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಕೇವಲ ತಾಂತ್ರಿಕ ವಿಚಾರಧಾರೆಗಳಿಗೆ ಸೀಮಿತವಾಗಿರದೆ ನಮ್ಮ ನೆಲದ ಕಲೆಯೊಂದನ್ನ ಅಭ್ಯಾಸಿಸಿಕೊಂಡು ಬೇರೆ ಬೇರೆ ವೇದಿಕೆಗಳ ಮೇಲೆ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಅದುವೇ ಡೊಳ್ಳು ಕುಣಿತ. ತನ್ನ ಸೊಂಟದ ಮೇಲೆ ಕರಿಯ ಕಂಬಳಿಯನ್ನ ಹೊದ್ದುಕೊಂಡು ಅದರ ಮೇಲೆ ಡೊಳ್ಳೊಂದನ್ನ ಕಟ್ಟಿಕೊಂಡು ತಲೆಯ ಮೇಲೆ ಪೇಟವೊಂದನ್ನ ಸುತ್ತಿಕೊಂಡು ಬೀರೇಶ್ವರ ದೇವರ ಆರಾಧನೆಯನ್ನ ಮಾಡ್ತಾ ಇದೀಗ ವೇದಿಕೆಯ ಮೇಲೆ ಡೊಳ್ಳು ಕುಣಿತದ ಪ್ರಸ್ತುತಿ ನಿಮಗಾಗಿ.
ಕ್ರೀಡಾ ಕ್ಷೇತ್ರದಲ್ಲಿ ಇಡೀ ಜಗತ್ತೇ ಹೆಮ್ಮೆ ಪಡುವಂತಹ ಸಾಧನೆಯನ್ನ ಮಾಡ್ತಾ ಇರುವಂಥದ್ದು ಆಳ್ವಾಸ್ ವಿದ್ಯಾಸಂಸ್ಥೆ. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೀಲಿಕ್ಕಿರುವಂತಹ ಮಹಿಳೆಯರ ವಿಶ್ವಕಪ್ನ ಕಬಡ್ಡಿಗೆ ತಂಡವನ್ನ ಪ್ರಕಟಿಸ್ತಾರೆ. ಈ ಕಬಡ್ಡಿಗೆ ಆಯ್ಕೆಯಾದಂತಹ ತಂಡದಲ್ಲಿ ದಕ್ಷಿಣ ಭಾರತದಿಂದ ಆಯ್ಕೆ ಆಗಿರುವಂಥದ್ದು ಕೇವಲ ಒಬ್ಬ ಆಟಗಾರ್ತಿ ಮಾತ್ರ. ಆ ಒಬ್ಬ ಆಟಗಾರ್ತಿ ನಮ್ಮ
ಆಳ್ವಾಸ್ ವಿದ್ಯಾಸಂಸ್ಥೆಯ ಧನಲಕ್ಷ್ಮಿ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತಸದ ವಿಚಾರ. ಇದರ ಜೊತೆಗೆ 12 ಜನ ವಿದ್ಯಾರ್ಥಿಗಳು ಒಲಿಂಪಿಕ್ಸ್ನ ಅಂಗಳದಲ್ಲಿ ಮಿಂಚನ್ನ ಹರಿಸ್ತಾರೆ. 5 ಜನ ವಿದ್ಯಾರ್ಥಿಗಳಿಗೆ ಏಕಲವ್ಯ ಪ್ರಶಸ್ತಿ ಬರುತ್ತೆ. 21 ಜನ ವಿದ್ಯಾರ್ಥಿಗಳಿಗೆ ಕ್ರೀಡಾ ರತ್ನ ಪ್ರಶಸ್ತಿ ದೊರಕುತ್ತೆ. 4 ಜನ ವಿದ್ಯಾರ್ಥಿಗಳು ಪ್ರೋ ಕಬಡ್ಡಿ ಲೀಗ್ನಲ್ಲಿ ಭಾಗವಹಿಸಿದ್ರೆ 3 ಜನ ವಿದ್ಯಾರ್ಥಿಗಳು ಪ್ರೋ ವಾಲಿಬಾಲ್ ಜೊತೆಗೆ 3 ಜನ ವಿದ್ಯಾರ್ಥಿಗಳು ಅಲ್ಟಿಮೇಟ್ ಖೋಖೋದಲ್ಲಿ ಭಾಗವಹಿಸ್ತಾರೆ. ಇದರ ಜೊತೆಗೆ 4 ಜನ ವಿದ್ಯಾರ್ಥಿಗಳು ಕರ್ನಾಟಕ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸ್ತಾರೆ. ಕ್ರೀಡೆ, ಸಂಸ್ಕೃತಿ, ಶೈಕ್ಷಣಿಕ, ಸಾಂಸ್ಕೃತಿಕ ಎಲ್ಲ ಕ್ಷೇತ್ರದಲ್ಲೂ ಕೂಡ ವಿದ್ಯಾರ್ಥಿಗಳ ಸರ್ವಾಂಗೀಣ ಏಳಿಗೆಯನ್ನು ಬಯಸ್ತಾ ಇರುವಂಥದ್ದು ಆಳ್ವಾಸ್ ವಿದ್ಯಾಸಂಸ್ಥೆ. ಇಂತಹ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮವೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ದಿನದ ಈ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮದ ಪಯಣ ಮುಂದಕ್ಕೆ ಉತ್ತರ ಭಾರತದ ಕಡೆಗೆ ಸಾಗ್ತಾ ಇದೆ. ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಕಥಕ್. ಇದು ತನ್ನ ಹೆಜ್ಜೆ ಗೆಜ್ಜೆಯ ಲಯಕ್ಕೆ, ಭಾವ ಸಂಮೋಹನ ಶಕ್ತಿಗೆ ಹೆಸರಾಗಿದೆ. ಪಂಡಿತ್ ಆಶೀಂ ಬಂಧು ಭಟ್ಟಾಚಾರ್ಯ ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ವರುಣ ದೇವರ ವರ್ಣನೆಯನ್ನ ಮಾಡುವಂತಹ ವರ್ಷಧಾರೆ ಕಥಕ್ ಇದೀಗ ವೇದಿಕೆಯ ಮೇಲೆ.
मिलन रुत आई मिलन रुत आई मिलन रुत आई फूल फूल नेली अंगड़ाई फूल फूल नेली अंगड़ाई कली कली मुस्काई मिलन रुत आई मिलन रुत आई मिलन रुत आई
ತೆರೆನಾ ಕಿರದಗದಾ ದಿಂ ತಾ ತನು ತರಿಂ ತನು ತರಿಂ ತನು ತರಿಂ ತನು ತರಿಂ. ಮನದಲ್ಲಿ ಆಸೆಗಳು ನೂರಾರು, ಆದರೆ ಈ ಆಸೆಗಳಿಗೆ ಆಸರೆ ಆಗುವವರು ಯಾರು? ಕಣ್ಣಲ್ಲಿ ಕನಸುಗಳು ಸಾವಿರಾರು, ಆದರೆ ಈ ಕನಸುಗಳಿಗೆ ಸ್ಫೂರ್ತಿ ತುಂಬಿ ಪ್ರೋತ್ಸಾಹಿಸುವವರು ಯಾರು? ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಅವರು ಕಂಡಂತಹ ಕನಸುಗಳನ್ನು ನನಸಾಗಿಸಲು ಬೆಂಬಲವಾಗಿ ಬೆಂಗಾವಲಾಗಿ ನಿಂತುಕೊಂಡಿರುವಂಥದ್ದು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವಾಸರಿ ಇವರು. ಪ್ರತಿ ವರ್ಷ ಕೂಡ ಕ್ರೀಡಾ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ ಹೀಗೆ ಬೇರೆ ಬೇರೆ ಕ್ಷೇತ್ರಗಳ ಅಡಿಯಲ್ಲಿ ದತ್ತು ಸ್ವೀಕಾರ ಯೋಜನೆ ಅಡಿಯಲ್ಲಿ ವಸತಿ ಸಹಿತ ಉಚಿತ ಶಿಕ್ಷಣವನ್ನು ನೀಡೋಕೆ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆ ಪ್ರತಿ ವರ್ಷ ಕೂಡ 50 ಕೋಟಿಗಿಂತಲೂ ಹೆಚ್ಚಿನ ಮೊತ್ತವನ್ನು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ವ್ಯಯಿಸ್ತಾ ಇದೆ. ಈಗಾಗಲೇ ಮುಂದಿನ ಶೈಕ್ಷಣಿಕ ವರ್ಷದ ಸ್ಕಾಲರ್ಶಿಪ್ ಪರೀಕ್ಷೆಗಳು ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇದೆ. ನವೆಂಬರ್ ತಿಂಗಳಿನ 20ನೇ ತಾರೀಕಿನಂದು ಮೂಡುಬಿದಿರೆಯ ವಿದ್ಯಾಗಿರಿಯ ಆವರಣದಲ್ಲಿ ಈ ಸ್ಕಾಲರ್ಶಿಪ್ ಪರೀಕ್ಷೆ ನಡೀತಾ ಇದೆ. ಈಗ ಯಾರು 10ನೇ ತರಗತಿಯಲ್ಲಿ, ಅದು ICSE ಇರಬಹುದು, CBSE ಇರಬಹುದು ಅಥವಾ ಸ್ಟೇಟ್ ಸಿಲೆಬಸ್ ಇರಬಹುದು, ಯಾರು ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಕಲಿತಾ ಇದ್ದೀರಾ, ನೀವು ನವೆಂಬರ್ 20ನೇ ತಾರೀಕಿನಂದು ನಡೀತಾ ಇರುವಂತಹ ಈ ಸ್ಕಾಲರ್ಶಿಪ್ ಎಕ್ಸಾಮಿನ ಸದುಪಯೋಗವನ್ನ ಪಡೆದುಕೊಳ್ಬೇಕು ಎನ್ನುವಂತಹ ವಿನಂತಿಯನ್ನ ಮಾಡ್ತಾ ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ನವೆಂಬರ್ 23ನೇ ತಾರೀಕಿನಂದು ನಡೀತಾ ಇದೆ ಈ ಪರೀಕ್ಷೆ. ಇದರ ಸದುಪಯೋಗವನ್ನ ತಾವೆಲ್ಲರೂ ಕೂಡ ಪಡೆದುಕೊಳ್ಬೇಕು ಎನ್ನುವಂತ ವಿನಂತಿಯನ್ನ ಮಾಡ್ತಾ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಇಂತಹ ಸಹಸ್ರ ಜನರ ಮಧ್ಯದಲ್ಲಿ ಇಂತಹದೊಂದು ಸುಂದರವಾದಂತಹ ವೇದಿಕೆಯ ಮೇಲೆ ಸಿಂಹಗಳು ತನ್ನ ಬೇಟೆಯನ್ನು ಹುಡುಕೊಂಡು ವೇದಿಕೆ ಕಡೆಗೆ ಬರ್ತಾ ಇದೆ. ಇದೇನಪ್ಪ, ಇಷ್ಟೊಂದು ಬೆಳಕಿನ ಮಧ್ಯೆ, ಇಷ್ಟೊಂದು ಜನರ ಮಧ್ಯೆ ಅದು ಹೇಗೆ ತಾನೇ ಸಿಂಹಗಳು ವೇದಿಕೆಯ ಮೇಲೆ ಬರೋಕೆ ಸಾಧ್ಯ ಅಂತ ನೀವು ಕೇಳಿದ್ರೆ, ಇದನ್ನ ಸಾಧ್ಯ ಮಾಡ್ತಾ ಇದೆ ಆಳ್ವಾಸ್ ಸಾಂಸ್ಕೃತಿಕ ತಂಡ ಪುರುಳಿಯೋ ಚಾವು ಸಿಂಹ ಬೇಟೆ ನೃತ್ಯದ ಮೂಲಕ. ಪುರುಳಿಯೋ ಅನ್ನುವಂಥದ್ದು ಪಶ್ಚಿಮ ಬಂಗಾಳದ ಒಂದು ಪುಟ್ಟ ಹಳ್ಳಿ. ಅಲ್ಲಿಯ ಜನರು ದೇವಿಯ ಆರಾಧನೆಯ ಭಾಗವಾಗಿ ಈ ಸಿಂಹ ಬೇಟೆಯ ನೃತ್ಯವನ್ನ ಮಾಡುವಂಥದ್ದು. ಅಲ್ಲಿ ಸಂಪ್ರದಾಯದಂತೆ ಒಂದು ಸಿಂಹ ಒಂದು ಕಾಡುಕೋಣದ ಬೇಟೆಯನ್ನ ಆಡಿದ್ರೆ, ನಮ್ಮಲ್ಲಿ ಬರೋಬ್ಬರಿ 21 ಸಿಂಹಗಳು 4 ಕಾಡುಕೋಣದ ಬೇಟೆಯನ್ನು ಹೊಡ್ಕೊಂಡು ವೇದಿಕೆ ಕಡೆಗೆ ಬರ್ತಾ ಇದೆ. ರಂಗಮಾಂತ್ರಿಕ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಪುರುಳಿಯೋ ಚಾವು ಸಿಂಹ ಬೇಟೆಯ ನೃತ್ಯ.
ಜಗತ್ತಿಗೆ ಅಸುರತ್ವವನ್ನ ಪರಿಚಯಿಸಿದಂತಹ ಸಹೋದರರಿಬ್ಬರಿದ್ರೆ ಅದು ಹಿರಣ್ಯಕಶ್ಯಪ ಮತ್ತು ಹಿರಣ್ಯಾಕ್ಷ. ಇದರಲ್ಲಿ ಹಿರಣ್ಯಕಶ್ಯಪ ತನ್ನ ರಾಜ್ಯಾಡಳಿತವನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಹಿರಣ್ಯಾಕ್ಷ ತನ್ನ ಸಾಮ್ರಾಜ್ಯದ ವಿಸ್ತರಣೆಯನ್ನ ಮಾಡ್ತಾ ಇದ್ದ. ಬೇರೆ ಬೇರೆಯವರ ಮೇಲೆ ದಂಡೆತ್ತಿ ಸಾಮ್ರಾಜ್ಯದ ವಿಸ್ತರಣೆಯನ್ನ ಮಾಡ್ತಾ ಇದ್ದಂತಹ ಹಿರಣ್ಯಾಕ್ಷನಿಗೆ ಒಂದು ಯೋಚನೆ ಬರುತ್ತೆ, ನಾನೊಂದು ವರವನ್ನ ಪಡೆದುಕೊಳ್ಬೇಕು, ಆ ವರದ ಮೂಲಕ ನಾನು ಅತ್ಯಂತ ಶಕ್ತಿಶಾಲಿ ಆಗಬೇಕು ಎನ್ನುವಂತಹ ಆಸೆ ಹಿರಣ್ಯಾಕ್ಷನ ಮನದಲ್ಲಿ ಮೂಡುತ್ತೆ. ತಕ್ಷಣಕ್ಕೆ ಬ್ರಹ್ಮದೇವರ ತಪಸ್ಸಿಗೆ ಕೂರ್ತಾನೆ. ಈತನ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವರು ಏನು ವರ ಬೇಕು ಎಂದು ಹಿರಣ್ಯಾಕ್ಷನ ಬಳಿಯಲ್ಲಿ ಕೇಳಿದಾಗ ಹಿರಣ್ಯಾಕ್ಷ ಒಟ್ಟು 2 ವರಗಳನ್ನು ಬಯಸುವಂಥದ್ದು. ಒಂದು, ನಾನು ಅತ್ಯಂತ ಶಕ್ತಿಶಾಲಿ ಆಗಬೇಕು, ಯಾರಿಂದ ಕೂಡ ನಾನು ಸೋಲ್ಬಾರ್ದು. ಇನ್ನು 2ನೆಯ ವರ ಏನಂದ್ರೆ, ನನಗೆ ಪ್ರತಿನಿತ್ಯ ಕೂಡ ತಿನ್ನೋಕೆ 100 ವರಹಗಳು ಅಂದ್ರೆ 100 ಹಂದಿಗಳನ್ನು ನೀಡಬೇಕು ಅಥವಾ ನನಗೆ ಸಿಗುವಂತೆ ಮಾಡಬೇಕು ಎನ್ನುವಂತಹ 2 ವರಗಳನ್ನು ಕೇಳ್ತಾನೆ. ಈತನಿಗೆ 2 ವರಗಳನ್ನು ಕೂಡ ನೀಡ್ತಾನೆ ಬ್ರಹ್ಮದೇವರು. ಒಂದು, ಆತನಿಗೆ ಶಕ್ತಿಶಾಲಿ ಆಯುಧವನ್ನು ನೀಡ್ತಾನೆ. ಎಲ್ಲಿಯ ತನಕ ಆ ಆಯುಧ ನಿನ್ನ ಕೈಯಲ್ಲಿ ಇರುತ್ತೋ ಅಲ್ಲಿ ತನಕ ನಿನ್ನನ್ನು ಸೋಲಿಸೋಕೆ ಸಾಧ್ಯವಿಲ್ಲ. ಜೊತೆಗೆ ದಿನಕ್ಕೆ 100 ಹಂದಿಗಳನ್ನು ನೀಡ್ತೇನೆ, ಆದರೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾನೆ. ದಿನಕ್ಕೆ 100 ಹಂದಿಗಳನ್ನು ಮಾತ್ರ ಕೆಣಕಬೇಕು, ಅದಕ್ಕಿಂತ ಹೆಚ್ಚಾಗಿ 1 ಹಂದಿಯನ್ನು ಕೂಡ ನೀನು ಕೆಣಕಕ್ಕೆ ಹೋದ್ರೆ ಅದೇ ನಿನ್ನ ಮರಣಕ್ಕೆ ಹಾದಿಯಾಗಬಹುದು ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡ್ತಾನೆ ಹಿರಣ್ಯಕಶ್ಯಪನಿಗೆ. ಈ ಒಂದು ವರವನ್ನ ಪಡೆದಂತಹ ಹಿರಣ್ಯಾಕ್ಷ ಅಟ್ಟಹಾಸದಿಂದ ಮೆರೆದಾಡುವಂಥದ್ದು, ಬೇರೆ ಬೇರೆಯವರ ಮೇಲೆ ದಾಳಿಯನ್ನ ಮಾಡುವಂಥದ್ದು, ಕಡೆಗೆ ನನ್ನೊಡನೆ ಮಲ್ಲಯುದ್ಧವನ್ನ ಮಾಡಲಿಕ್ಕೆ ನಾರದರನ್ನ ಆಹ್ವಾನಿಸುವಂಥದ್ದು. ಆಗ ಈತನ ಸಂಹಾರಕ್ಕಾಗಿ ಕಾಯ್ತಾ ಇದ್ದಂತಹ ನಾರದ ಮಹರ್ಷಿಗಳು, ನಿನ್ನೊಡನೆ ಮಲ್ಲಯುದ್ಧವನ್ನ ಮಾಡುವಷ್ಟು ನಾನು ಶಕ್ತಿಶಾಲಿ ಅಲ್ಲ, ಅದಕ್ಕಾಗಿ ನೀನು ವಿಷ್ಣುವನ್ನ ನೀನು ಆಹ್ವಾನವನ್ನ ನೀಡಬೇಕು, ಅದಕ್ಕಾಗಿ ನೀನು ಭೂಮಿಯನ್ನ, ಭೂಮಿ ತಾಯಿಯನ್ನ, ಭೂಮಿ ದೇವಿಯನ್ನ ಅಪಹರಿಸಬೇಕು ಅಂತ ಹೇಳಿದಾಗ ಇಲ್ಲಿದ್ದಂತಹ ಹಿರಣ್ಯಾಕ್ಷನಿಗೆ ಈ ಆಸೆ ಮೂಡುತ್ತೆ, ಹೇಗಾದ್ರೂ ಮಾಡಿ ಭೂಮಿ ತಾಯಿಯನ್ನ, ಭೂಮಿ ದೇವಿಯನ್ನ ಅಪಹರಿಸಬೇಕು ಅಂತ ಹೇಳಿ ಪಂಚಮಹಾಪಾಪಗಳನ್ನ ಮಾಡ್ತಾನೆ. ಬೆನ್ನಟ್ಟಿಕೊಂಡು ಬರ್ತಾನೆ. ಹಿರಣ್ಯಾಕ್ಷನಿಂದ ತಪ್ಪಿಸಿಕೊಳ್ಳೋಕೆ ರಸತಾಳವನ್ನ ಸೇರ್ತಾರೆ ಭೂಮಿದೇವಿ. ಆಗ ಅಲ್ಲಿಗೆ ಬಂದಂತಹ ಹಿರಣ್ಯಾಕ್ಷನ ವಧೆಗಾಗಿ ಕಾಯ್ತಾ ಇರ್ತಾರೆ ವಿಷ್ಣು ಶ್ವೇತ ವರ್ಣದ ವರಹ ರೂಪದಲ್ಲಿ. ಕಡೆಗೆ ಆತನೊಡನೆ ಯುದ್ಧವನ್ನ ಮಾಡ್ತಾನೆ ಹಿರಣ್ಯಾಕ್ಷ. ಕಡೆಗೆ ವಿಷ್ಣುವಿನಿಂದ ಸಂಹಾರವನ್ನ ಕೊಡಗೊಳ್ತಾನೆ. ಇಂತಹದೊಂದು ಕಥೆಯನ್ನ ಯಕ್ಷ ಪ್ರಯೋಗದ ಮೂಲಕ ನೋಡುವಂತಹ ಸಮಯ. ನಿರ್ದೇಶನವನ್ನ ಮಾಡಿದ್ದಾರೆ ಆದಿತ್ಯ ಅಂಬಲಪಾಡಿ ಮತ್ತು ನಮ್ಮ ಆಳ್ವಾಸ್ ಧೀಮ್ಕೀಟ ಯಕ್ಷಗಾನ ಅಧ್ಯಯನ ಕೇಂದ್ರ. ಇದೀಗ ವೇದಿಕೆಯ ಮೇಲೆ ತೆಂಕುತಿಟ್ಟಿನ ಯಕ್ಷ ಪ್ರಯೋಗ ಹಿರಣ್ಯಾಕ್ಷ ವಧೆ. ಆದಿನಾರಾಯಣನಲಿಯ ಮೋದದಾಲಿಸಿರಿ ಭೂಮಿಯನಾಧರಿಸಿ ನಿಲ್ದಿಹ ವರಾಗನ ದಿವ್ಯ ಚರಿತೆಯನು
ಪಾವನ ಪಲ್ಮಗ ಶಯನ ನಾರದ ಮುಲ್ಯ ಭಾವ ಕಪಿಲ ಖಗರಾಜ ಗಮನ ಖಗರಾಜ ಗಮನ ಖಗರಾಜ ಗಮನ ಖಗರಾಜ ಗಮನ ಖಗರಾಜ ಗಮನ ಸತ್ಸಾವತಿ ಫಕುತರ ಕಾಮ ಸುಧಾನಿಧಿ ದೇವ ವೈಕುಂಠಪತಿ ಜಗತ್ತಿನುಳಿದನು ಬಯಸಿ ಬಂದಿಳು ಜಗದ ಜನನಿಯು ಭೂಮಿ ದೇವಿಯೋ ನಗುವ ಬೀರುದ ಹಸಿರ ತುಂಬುದ ಮಾತೃ ಹೃದಯದಲ್ಲಿ ಆಕೆಯುಳು ಜೀವಾಳಿಯುದಿಸಲು ಮೇಧಿನಿಯ ಮೈಯಾದಳು ಮೇಧಿನಿಯ ಮೈಯಾದಳು ಆ ಆದಿಯುಳು ಜೀವಾಳಿಯುದಿಸಲು ಮೇದಿನಿಯ ಮೈಯಾದಳು ಮೇದಿನಿಯ ಮೈಯಾದಳು ಮೇದಿನಿಯ ಮೈಯಾದಳು ಜಲವನೆ ಹರಿದಳು ಭೂಮಿ ದೇವಿ ಜೀವಜಲವನೆ 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 ಹರಿದಳು ಜೀವಜಲವನೆ 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 ಹರಿದಳು ಕಾವುತಿಲ್ಲರ ಪುರಿವಳು ಕಾವುತಿಲ್ಲರ ಪುರಿವಳು ಜೀವಜಲವನೆ ಹರಿದಳು ಕಾವುತಿಲ್ಲರ ಪುರಿವಳು ಪಾವನಾತ್ಮಗಿಯಾಗಿ ಸಂಭ್ರಮ ಪಾವದಲ್ಲಿ ನಲಿದಾಡಲು ಭೂಮಿ ದೇವಿ ಬಂದಳು ಭೂಮಿ ದೇವಿ ಭೂಮಿ ದೇವಿ ನಲಿದಳು ಭೂಮಿ ದೇವಿ ನಡೆದಳು ಭೂಮಿ ದೇವಿ ಕುಣಿದಳು ಭೂಮಿ ದೇವಿ
ವರವ ಬೇಡುಗಾಗ ನೂರು ಹಂದಿಯ ತಿಳಿದು ತೇಗುವ ವರ ನೀಡು, ಘೋರ ಶಕ್ತಿಯನ್ನೇ ನೀಡು. ತಥಾಸ್ತು. ನೂರೊಂದನೇ ಹಂದಿ ನಿಲ್ನ ಸಾವಿನ ರೂಪ, ಘೋರ ಯುದ್ಧವ ನೀಡುವಿ. ವಿಧಿವರದಿಂದಲೇ ಬರ್ತೀ ಮದಮುಖನಂದನೆ ಮೆರೆದ ನೆಲದಲ್ಲಿ ಗದೆಯ ತುಳಿದ
ದಿಕ್ಕಿಗ ಹರಿಯನು ಲೆಕ್ಕೆಗೆ ತರುವೆನು ದಿಕ್ಕಿಗೆ ಬಾವೀಗ ದುರುಳನು ಪಟಳ ತಾಳಲಾರದಿ ಸುರಭಿಸಗಿದಲನೇಕ ರೂಪವಾಗ ಧರಣಿ ದೇವಿಯು ತಾಳು ಜತನದಿ ಪೊರಟಳಾಗ ಮಂಡೆಯನ್ನು ಬಿಡಿದಳು ಮಂಡೆಯನ್ನು ಬಿಡಿದಳು ಗರ್ಭವನ್ನು ಹೊಡೆದವನು ಮೆರೆದ ಹಿರಣ್ಯಾಕ್ಷ ಅಡಿಗಡಿಗೆ ಬೆದರಿದೆ ಕುಠಾರಕ ಕಡು ನಿನಿದಳ ಹರಿಯ ಭೂರಮೇ ಮುಡಿಯ ಬಾಗುತ್ತಲ ಮುಡಿಯ ಬಾಗುತ್ತಲ ಮುಡಿಯ ಬಾಗುತ್ತಲ ತಳದೆಡೆಗೆ ಸಾಗಿದಳು ಶ್ರೀಹರಿ ಮೊರೆಯ ಕೇಳಿದರೆ ಭೂಪತಿ ಮೊರೆಯ ಕೇಳಿದದೇನು ಭೂಪತಿ ಅರಸಿದಾಗಿ ಹುದಿಯ ಧೋಗತಿ ಕರುಣಿಸಿಲ್ಲುದ ಅಬಲೆ ಹೊಕ್ಕಳು ತಾರಸ ತಡವ ಭೂದೇವಿ ಬಂದಿಹೆನು ನಿಲ್ನಾದನದಿ ಪೊರೆಯುವೆನು ಆದುರುಳನ ವಧೆಗಿ ಕ್ಷಣ ತಾಳುವೆ ಆದುರುಳನ ವಧೆಗಿ ಕ್ಷಣ ತಾಳುವೆ ತುಂಗದ ಘೋಢಾಕಾರವ ಭೂದೇವಿ ಬಂದಿಹೆನು ನಿಲ್ನಾದನದಿ ಪೊರೆಯುವೆನು
ಅಂದಿನಿಂದ ತಿನ್ನದೇಗುವೆ ಬಂದೆ ಬಂದೆ ಸಾವಿಗೋಲಿಯ ನೀಲಿಗಳು ಹಿರಿಗಾವರಿಲ್ಲ ವರಾಹರೂಪಂ ಉಗ್ರ ಪ್ರತಾಪಂ ವಿಕಸಿತ ನಯನೋ ವಕ್ರದಂತದರ ದಾನವದವನೋ ಧರಣಿಯ ಧರ್ಮವನ್ನು ಉಳಿಸಲು ಧರಣಿಯ ಧರ್ಮವನ್ನುಳಿಸಲು ತಾನವತರಿಸುವ ಹರಿಮುದದಿಂದ ದುರುಳರ ದಮನದಿ ಶರಣರ ಸಲಹುವವರ ಶ್ರೀ ಗೋವಿಂದ ಮಂಗಲಂ ಜಯ ಮಂಗಲಂ ಶ್ವಾಸಂಗಲಂ ಜಯ ಮಂಗಲಂ ಭದ್ರಂ ಶುಭಂ ಮಂಗಲಂ ನಾವು ತೆಗೆದುಕೊಳ್ಳುವಂತಹ ಒಂದೊಂದು ನಿರ್ಧಾರಗಳು ಕೂಡ ನಮ್ಮ ಬದುಕನ್ನ, ನಮ್ಮ ಭವಿಷ್ಯವನ್ನ ಬದಲಾಯಿಸಬಹುದು. 10ನೆಯ ತರಗತಿಯಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ನವೆಂಬರ್ 23ನೇ ತಾರೀಕು ಭಾನುವಾರದಂದು ಕಾಯ್ತಾ ಇದೆ. ನಿಮಗಾಗಿ ಆಳ್ವಾಸ್ ವಿದ್ಯಾಸಂಸ್ಥೆ ಸ್ಕಾಲರ್ಶಿಪ್ ಪರೀಕ್ಷೆಯನ್ನ ನಡೆಸ್ತಾ ಇದೆ ನವೆಂಬರ್ 23ನೇ ತಾರೀಕು ಭಾನುವಾರದಂದು. ಇದರ ಸದುಪಯೋಗವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕು ಎನ್ನುವಂತಹ ವಿನಮ್ರ ವಿನಂತಿಯನ್ನ ಮಾಡಿಕೊಳ್ತಾ ಈ ಸಾಂಸ್ಕೃತಿಕ ವೈಭವವನ್ನ ಮುಂದುವರಿಸ್ತಾ ಇದ್ದೇವೆ. ಒಬ್ಬರ ಮುಖದಲ್ಲಿ ಅಳುವನ್ನ ತರಿಸುವಂಥದ್ದು ಸುಲಭ, ಆದರೆ ನಗುವನ್ನ ಮೂಡಿಸುವಂಥದ್ದು ಖಂಡಿತ ಅಷ್ಟು ಸುಲಭವಲ್ಲ. ಅದರ ಜೊತೆಗೆ ನಾವು ಧರಿಸುವಂತಹ ಸುಂದರವಾದಂತಹ ಆಭರಣ ಯಾವುದು ಕೇಳಿದ್ರೆ ಅದು ನಮ್ಮ ಮುಖದ ಮೇಲಿರುವಂತಹ ನಗು. ನಿಮ್ಮೆಲ್ಲರ ಮುಖದ ಮೇಲೆ ನಗುವನ್ನ ಮೂಡಿಸೋಕೆ, ಈ ಜನಸಾಗರದ ಮಧ್ಯೆ ನಗುವಿನ ಅಲೆಯನ್ನ ಎಬ್ಬಿಸೋಕೆ ಇದೀಗ ನಿತಿನ್ ಕಲ್ಲಡ್ಕ ಇವರ ಸಂಯೋಜನೆಯಲ್ಲಿ ಗೊಂಬೆ ವಿನೋದಾವಳಿ ನಿಮಗಾಗಿ.
ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ಕಕ್ಕೆ ಹೂವಿ ಬಲಿದ ಕವಲು ನಾಮ ಕೊಲಿದ ಕಕ್ಕೆ ಹೂವಿ ಬಲಿದ ಕವಲು ನಾಮ ಕೊಲಿದ ಸೋಲಿಗರ ಬಾಲೆ ಬಲಿದ ರಂಗಧಾಮ ತಂದನ್ನ ನಾರಾಯಣ ತಂದೇನ ಆಧಾರವಾಗೋ ದೊರೆಯೇ ಆದಿನಾರಾಯಣನೇ ಆಧಾರವಾಗೋ ದೊರೆಯೇ ಆದಿನಾರಾಯಣನೇ ವೇದನಗಿರಿ ವೆಂಕಟರಮಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ನಾರಾಯಣ ತಂದನ್ನ ತಾನು ತಂದಾನು ತನಂದನಾನಿ ತಾನು ತಾನು ತಂದಾನು ತನಂದನಾನಿನು ತಾನು ತಂದಾನು ತಾನಂದನಾನಿ ತಾನು ತಾನು ತಂದಾನು ತಾನಂದನಾನಿನು ತಂದಾನಿ ಹೊಯ್ ತಂದಾನಿ ಹೊಯ್ ತಂದಾನಿ ತಾನಾನು ತಂದನಾನಿ ತಾನು ತಾನು ತಂದಾನು ತಾನಂದನಾನಿ ತಂದಾನಿ ತಾನಾನು ತಂದನಾನಿ ತಾನು ತಾನು ತಂದಾನು ತಾನಂದನಾನಿನು. ಬಂಧುಗಳೇ, ಪುತ್ತೂರಿನ ಮಣ್ಣಿನಲ್ಲಿ ನಡೆದಿದೆ ಬಹುದೊಡ್ಡ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ದಿನದ ಆಳ್ವಾಸ್ ನುಡಿಸಿರಿ ವಿರಾಸತ್ ಘಟಕ ಪುತ್ತೂರು ಇದರ ಆಶ್ರಯದಲ್ಲಿ ನಡೆದಂತಹ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ವೈಭವದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ನಮ್ಮನ್ನ ಆಶೀರ್ವದಿಸಿದಂತಹ ಪೂಜನೀಯ ಸ್ವಾಮೀಜಿಯವರಿಗೆ ಈ ಸಮಯದಲ್ಲಿ ಶಿರವಾಗಿ ನಮಿಸುತ್ತಾ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮೊಂದಿಗೆ ಇದ್ದಂತಹ ಮಾನ್ಯ ಮಾಜಿ ಸಂಸದರು ಆದಂತಹ ನಳಿನ್ ಕುಮಾರ್ ಕಟೀಲ್ ಸರ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪುತ್ತೂರು ಭಾಗದ ಶಾಸಕರು ಆಗಿರುವಂತಹ ಅಶೋಕ್ ಕುಮಾರ್ ರೈ ಪುತ್ತೂರು ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸಂಘಟನೆಯನ್ನ ಮಾಡಿದಂತಹ ಆಳ್ವಾಸ್ ನುಡಿಸಿರಿ ವಿರಾಸತ್ ಘಟಕ ಪುತ್ತೂರು ಇದರ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ರೂವಾರಿ ಆಳ್ವಾಸ್ ವಿದ್ಯಾಸಂಸ್ಥೆಗಳ ನೆಚ್ಚಿನ ಅಧ್ಯಕ್ಷರು ಆದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸರ್ ಇವರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ಳುತ್ತಾ ಪುತ್ತೂರಿನ ಜನಸಾಗರಕ್ಕೆ ಆಳ್ವಾಸ್ ವಿದ್ಯಾಸಂಸ್ಥೆಯ ಪರವಾಗಿ ವಂದನೆ, ಅಭಿವಂದನೆ, ಶುಭರಾತ್ರಿ.